ಹರೇ ಕೃಷ್ಣ. ಎಲ್ರೂ ಕೇಳಿಸ್ತಾ ಇದೆಯಲ್ಲ ಸೌಂಡ್? ಕೇಳಿಸ್ತಾ ಇದೆ ಗುರುಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ. ನಾವು ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಇಂದು ಇಲ್ಲಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಲು ಸೇರಿದ್ದೇವೆ. ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಯವರ, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರ, ಶ್ರೀಲ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರ, ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದಗಳೊಂದಿಗೆ ಹಾಗೂ ಶ್ರೀ ರಾಧಾ ಗೋವಿಂದರ ಪಾದ ಕದ್ಮಗಳ ಕೃಪೆಯಿಂದಾಗಿ ನಾವು ಶ್ರೀಕೃಷ್ಣನ ಮತ್ತು ಅವರ ಭಕ್ತರ ದಿವ್ಯ ಲೀಲೆಗಳ ಬಗ್ಗೆ ಮಾತಾಡಲು ಮತ್ತು ಕೇಳಲು ಅರ್ಹರು ಆಗಿಲ್ಲವಾದರೂ ನಮ್ಮ ಆಚಾರ್ಯರು ನಮಗೆ ಅಪಾರ ಕೃಪೆಯನ್ನು ಪ್ರದರ್ಶಿಸಿದ್ದಾರೆ ನಮ್ಮ ಮೇಲೆ. ಸೊ ನಾವು ಈ ಕೃಪೆಯ ಒಂದು ಮೂಲಕವಾಗಿ ನಾವು ಇಂದು ಭಕ್ತಿ ಸದಾಚಾರದ ಕುರಿತು ಅಧ್ಯಯನವನ್ನು ಪ್ರಾರಂಭಿಸೋಣ ಮಂಗಳಾಚರಣೆಯೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಇಂದಿನ ತರಗತಿಯನ್ನು ನಾವು ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಯಾರಿಗಾದ್ರೂ ನೆನಪಿದೆಯಾ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನ ತಂದೆ ತಾಯಿಗಳ ಹೆಸರುಗಳು ಮತ್ತೆ ಅವರು ಹೇಗೆ ಈ ಲೋಕಕ್ಕೆ ಬಂದರು ಅಂತ ಯಾರಿಗಾರು ನೆನಪಿದೆಯಾ? 3ನೇ ಸ್ಕಂದದಲ್ಲಿ ಓದಿದ್ವಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮತ್ತೆ. ಪ್ರಹ್ಲಾದ ಮಹಾರಾಜರ ತಂದೆ ತಾಯಿ ಹಿರಣ್ಯಕಶಿಪು ಮತ್ತೆ ಕಯಾದು ಪ್ರಭುಜಿ. ಆಮೇಲೆ ಹೇಳಿ. ಅವ್ರ ತಂದೆ ಮತ್ತೆ ತಾಯಿ ಅದು ನನಗೆ ಗೊತ್ತಿಲ್ಲ ಪ್ರಭುಜಿ, ಹಿಂದಿಂದ ಅವ್ರ ಹೇಗ್ ಬಂದ್ರು ಏನು ಅನ್ನೋದು. ಓಕೆ, ಬೇರೆ ಯಾರಾದ್ರು? ಯಾಕಂದ್ರೆ ಈ ಪ್ರಾರ್ಥನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವ್ರ ಹಿಂದಿನ ಪುರಾಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಹಿಂದಿನ ಒಂದು ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಮಗೆ ಪ್ರಾರ್ಥನೆಗಳು ಚೆನ್ನಾಗಿ ಅರ್ಥವಾಗುತ್ತವೆ. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ನಾನೇ ಪ್ರಯತ್ನ ಪಡ್ತೀನಿ ನನಗೆ ತಿಳಿದಷ್ಟು ಮಟ್ಟಿಗೆ. ಶ್ರೀಮದ್ ಭಾಗವತೆಯಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಬಗ್ಗೆ ಹೇಳಲಾಗಿದೆ. ಈ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ಪ್ರಜಾಪತಿ ಕಶ್ಯಪ ಮತ್ತು ದಿತಿ ದಂಪತಿಗಳ ಮಕ್ಕಳು. ಸೊ ಪ್ರಜಾಪತಿ ಕಶ್ಯಪ ಮಹರ್ಷಿ ಮತ್ತು ದಿತಿ ಅವರ ಪತ್ನಿ. ಸೊ ಇವರ ಜನ್ಮದ ಹಿನ್ನೆಲೆಯನ್ನು ಭಾಗವತದ ತೃತೀಯ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಅಂದ್ರೆ 3ನೇ ಕ್ಯಾಂಟೋದಲ್ಲಿ ಅಂದ್ರೆ ತೃತೀಯ ಸ್ಕಂದದಲ್ಲಿ ಅಧ್ಯಾಯ 14ರಿಂದ 16ರಲ್ಲಿ ವಿವರವಾಗಿ ಹೇಳಲಾಗಿದೆ. ಸೊ ಹಿರಣ್ಯಕಶಿಪು ಇವರು ತಂದೆ ಕಶ್ಯಪ ಮಹರ್ಷಿ ಮಹಾನ್ ಋಷಿ ಮತ್ತು ಪ್ರಜಾಪತಿ. ಅವರಿಗೆ ಅನೇಕ ಜೀವಿಗಳನ್ನು ಈ ಲೋಕದಲ್ಲಿ ಸೃಷ್ಟಿಸುವ ಜವಾಬ್ದಾರಿಯನ್ನು ಬ್ರಹ್ಮನು ಕೊಟ್ಟಿರ್ತಾನೆ. ಬ್ರಹ್ಮ ಅವರ ತಂದೆ, ಪ್ರಜಾಪತಿಯ ತಂದೆ. ತಾಯಿ ದಿತಿ ಪ್ರಜಾಪತಿ ದಕ್ಷನ ಪುತ್ರಿ. ಸೊ ದಕ್ಷ ಮಹಾರಾಜನ ಬಗ್ಗೆ ನಾವು ಕೇಳಿದೀವಿ. ದಕ್ಷನ ಪುತ್ರಿ ಮತ್ತು ಮಹರ್ಷಿ ಕಶ್ಯಪನ ಪತ್ನಿ. ಸೊ ಈ ರೀತಿಯಾಗಿ ಅವರ ಒಂದು ಇದು. ಸೊ ಇವರ ಜನ್ಮದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ 3ನೇ ಸ್ಕಂದದಲ್ಲಿ ಹೇಳಿರುವಂತೆ
ಆ ಶ್ರೀಮದ್ ಭಾಗವತದ 3ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ ಈ ಈ ಪ್ರಸಂಗವನ್ನು ಹೇಳಲಾಗಿದೆ. ಒಂದು ಸಂಜೆ ಏನ್ ಮಾಡ್ತಾಳೆ ದಿತಿ, ತನ್ನ ಪತಿ ಮಹರ್ಷಿ ಕಶ್ಯಪರನ್ನು ಭೇಟಿಯಾಗ್ತಾಳೆ ಮತ್ತು ಅವಳು ಕಾಮಾತುರರಾಗಿರ್ತಾಳೆ ಮತ್ತು ಹಾಗಾಗಿ ಅವಳು ಕಾಮದ ಒಂದು ಒಂದು ತೃಷೆಯನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕಾಗಿ ಮತ್ತು ಸಂತಾನ ಪ್ರಾಪ್ತಿಗಾಗಿ ಋಷಿ ಕಶ್ಯಪರನ್ನು ಅವಳು ತುಂಬಾ ಒಂದು ಪೀಡಿಸ್ತಾಳೆ. ಸೊ ಆದ್ರೆ ಋಷಿ ಕಶ್ಯಪರು ತುಂಬಾ ಇದು ಹೇಳ್ತಾರೆ, ಅವರಿಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದು ತುಂಬಾ ಅಪಶಕುನ ಕಾಲ, ಸಂಧ್ಯಾ ಸಮಯ ಇದು. ಯಾಕಂದ್ರೆ ಸಂಜೆ 6ರಿಂದ 7 ಗಂಟೆ ಆ ಸಮಯ, ಅದು ಸಂಜೆಯ ಸಮಯ. ಸೊ ಆವಾಗ ಭಗವಾನ್ ಶಿವ ತನ್ನ ಭೂತಗಣಗಳೊಂದಿಗೆ ಸಂಚರಿಸುವ ಲೋಕದಲ್ಲಿ ಸಂಚರಿಸುವ ಸಮಯ. ಸೊ ಆದ್ರಿಂದ ಮಹರ್ಷಿ ಕಶ್ಯಪರು ಹೇಳ್ತಾರೆ, ಈ ಸಮಯದಲ್ಲಿ ಗರ್ಭಧಾರಣೆ ಆದ್ರೆ ಅಶುಭವಾಗುತ್ತೆ, ತುಂಬಾ ಅಶುಭವಾಗುತ್ತೆ ಎಂದು ದಿತಿಗೆ ಎಚ್ಚರ ಮಾಡ್ತಾರೆ. ಆದ್ರೂ ದಿತಿ ಕೇಳಿಸ್ಕೊಳ್ಳೋದಿಲ್ಲ, ಅವಳು ಕಾಮವಶನಾಗಿರ್ತಾಳೆ. ಸೊ ಆದ್ರಿಂದ ತಕ್ಷಣ ನನಗೆ ಈ ಕಾಮದ ಒಂದು ಆಸೆಯನ್ನು ತೀರಿಸ್ಲಿಕ್ಕೋಸ್ಕರ ಪತಿಯನ್ನು ತುಂಬಾ ಬಲವಂತ ಪಡಿಸ್ತಾಳೆ. ಸೊ ನಂತರ ಕಶ್ಯಪ ಮುನಿ ಏನ್ ಮಾಡ್ತಾಳೆ, ಅವಳ ಒಂದು ಇಚ್ಛೆಯನ್ನು ಆ ಕ್ಷಣದಲ್ಲಿಯೇ ಪೂರ್ತಿಗೊಳಿಸ್ತಾರೆ. ಸೊ ಆದ್ರಿಂದ ಅದು ಇದು ಮುಗಿದ ಮೇಲೆ, ಈವೆಂಟ್ ಮುಗಿದ್ಮೇಲೆ ದಿತಿಗೆ ತನ್ನ ತಪ್ಪು ಅರಿವಾಗುತ್ತೆ ಮತ್ತು ತುಂಬಾ ಭಯ ಪಡ್ತಾಳೆ. ಸೊ ನಂತರ ಅವಳು ಮಹರ್ಷಿ ಕಶ್ಯಪರನ್ನು ಕೇಳ್ತಾಳೆ, ಈಗ ನಾನು ತಪ್ಪಾಗೋಯ್ತು ನನ್ನಿಂದ, ಈಗ ಏನ್ ಮಾಡೋದು ಅಂತ ಹೇಳಿ. ಸೊ ನಂತರ ಮಹರ್ಷಿ ಕಶ್ಯಪರು ಹೇಳ್ತಾರೆ, ಸೊ ಕಶ್ಯಪ ಮುನಿ ದಿತಿಗೆ ಮುಂದೆ ಆಗುವ ವಿಷಯಗಳ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಅವರು ಮಹರ್ಷಿಗಳು, ಸೊ ಎಲ್ಲವನ್ನು ಮುಂದಿನದು ಎಲ್ಲವನ್ನು ತಿಳಿದುಕೊಳ್ಳುವಂತ ಒಂದು ಶಕ್ತಿ ಉಳ್ಳವರು. ಸೊ ಅವರು ಹೇಳ್ತಾರೆ ದಿತಿಗೆ, ತನ್ನ ಹೆಂಡತಿಗೆ, ನಿನ್ನ ಗರ್ಭದಿಂದ ಜನಿಸುವ ಮಕ್ಕಳೇನಿದ್ದಾರೆ ಅವರು ವಿಶ್ವದ ಭಯಂಕರ ದೈತ್ಯ ರಾಕ್ಷಸರಾಗ್ತಾರೆ. ಅವರು ದೇವತೆಗಳಿಗೆ ಶತ್ರುಗಳಾಗ್ತಾರೆ ಮತ್ತು ಇವರು ಅಪಾರ ಬಲಶಾಲಿಗಳಾಗಿರ್ತಾರೆ ಮತ್ತು ತಮ್ಮದೇ ಅಹಂಕಾರದಿಂದ ಇವರು ನಾಶವಾಗ್ತಾರೆ ಅಂದ್ಬಿಟ್ಟು, ಮತ್ತು ಇದರಲ್ಲಿ ಹಿರಣ್ಯಕಶಿಪು ಏನಿದೆ ವಿಷ್ಣುವಿನ ಪರಮದ್ವೇಷಿ. ಕೊನೆಗೆ ಕಶ್ಯಪರು ಹೇಳ್ತಾರೆ, ಪರಮಾತ್ಮನಾದ ಶ್ರೀಹರಿ ಇವರಿಬ್ಬರ ನಾಶವನ್ನು, ನಿನ್ನ ಇಬ್ಬರು ಮಕ್ಕಳನ್ನು ಪರಮಾತ್ಮ ಶ್ರೀಹರಿ ಒಂದು ಅವತಾರವನ್ನು ತಾಳಿ ಅವರನ್ನು ನಾಶ ಮಾಡ್ತಾನೆ ಅಂತ ಹೇಳ್ತಾರೆ. ದಿತಿಗೆ ಇದನ್ನು ಕೇಳಿ ತುಂಬಾ ಭಯ ಆಗುತ್ತೆ ಮತ್ತು ಪತಿಯಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಆದ್ರೆ ಆಗಿದ್ದಾಯ್ತು, ಇವಾಗ ಏನ್ ಮಾಡಕ್ಕಾಗತ್ತೆ ಅಲ್ವಾ. ಸೊ ಕಶ್ಯಪ ಅವರನ್ನು ಸಮಾಧಾನ ಮಾಡ್ತಾರೆ ಮತ್ತು ಕೊನೆಗೆ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಸಂತಾನದಲ್ಲಿ, ಮುಂದೆ ಬರುವ ಸಂತಾನಗಳಲ್ಲಿ ಒಬ್ಬ ಶ್ರೇಷ್ಠ ವಿಷ್ಣು ಭಕ್ತನಾಗುತ್ತಾನೆ ಎಂದು ಅವರು ಹೇಳ್ತಾರೆ. ಅವರೇ ಪ್ರಹ್ಲಾದ ಮಹಾರಾಜರು. ಈ ರೀತಿಯಾಗಿ ಪ್ರಹ್ಲಾದ ಮಹಾರಾಜರ ಹಿಂದಿನ ಒಂದು ಕತೆ. ಸೊ ದಿತಿ ತುಂಬಾ ಉದ್ದವಾದ ಒಂದು ಕಾಲದ ಗರ್ಭಧಾರಣೆಯ ನಂತರ, ಸುಮಾರು ಅವರು 9 ತಿಂಗಳಿಗೆ ಡೆಲಿವರಿ ಕೊಡೋದಿಲ್ಲ. ಸೊ ಅದು ಸುಮಾರು ಒಂದೊಂದೂವರೆ ವರ್ಷದ ನಂತರ ಅಷ್ಟು ಒಂದು ಇನ್ನೂ ಹೆಚ್ಚು ದೀರ್ಘಕಾಲದ ಗರ್ಭಧಾರಣೆಯ ನಂತರ ಅವ್ರಿಗೆ ಏನು ಪ್ರಸವ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕಂದ್ರೆ ರಾಕ್ಷಸರು ಬರ್ತಾರಲ್ವಾ ಆಕೆಗೆ. ಸೊ ದಿತಿಗೆ ಇಷ್ಟ ಇರ್ಲಿಲ್ಲ. ಸೊ ಆದ್ರೆ ಅವ್ರು ಆಲ್ರೆಡಿ ಹೊಟ್ಟೆಯಲ್ಲಿದ್ದಾರಲ್ಲ, ಅವ್ರಿಗೆ ಅವರನ್ನು ಭೂಮಿಗೆ ಬಿಡ್ಲೇಬೇಕು. ಸೊ ಅವರು ಕೊನೆಗೆ ಒಂದು ದಿನ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ ಭಯಂಕರ ರಾಕ್ಷಸರಿಗೆ ಜನ್ಮ ನೀಡ್ತಾಳೆ, ಪ್ರತಿ ಒಂದು ಭವಿಷ್ಯವಾಣಿ ನುಡಿದಂಗೆ. ಸೊ ಇವರ ಜನ್ಮದ ಸಮಯದಲ್ಲಿ ಭೂಮಂಡಲದಲ್ಲಿ ಅನೇಕ ಅಪಶಕುನಗಳು ಕಂಡು ಬರ್ತವೆ. ಇವುಗಳ ಬಗ್ಗೆ ಈ ಶ್ರೀಮದ್ ಭಾಗವತದ 3ನೇ ಅಧ್ಯಾಯದ 15ನೇ ಅಧ್ಯಾಯ, 3ನೇ ಸ್ಕಂದದ 15ನೇ ಅಧ್ಯಾಯ ವಿವರವಾಗಿ ಕೊಡಲಾಗಿದೆ. ಸೊ ದೇವತೆಗಳು ಬಹಳ ಭಯದಿಂದ ತಡವರಿಸ್ತಾರೆ. ಏಕೆಂದ್ರೆ ಇವರಿಬ್ರು ಅಪಾರ ಶಕ್ತಿಶಾಲಿಗಳಾಗಿ ತಮ್ಮೆಲ್ಲರ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿತ್ತು. ತಮ್ಮ ದೇವಲೋಕಗಳನ್ನೆಲ್ಲ ಆಗುಪೆ ಮಾಡ್ತಾರೆ ಅವರು ಅಂತ ಗೊತ್ತಿತ್ತು ಅವರಿಗೆ. ಸೊ ಅದರಿಂದ ಈ ರಾಕ್ಷಸರು ಎಲ್ಲಿಂದ ಬಂದ್ರು ಅಂದ್ರೆ ಇವರು ಜಯ ವಿಜಯರ ಅಲ್ಲಿಂದ ಶುರು ಮಾಡಬಹುದು ನಾವು. ಜಯ ವಿಜಯರು ವಿಷ್ಣುವಿನ ವೈಕುಂಠ ಲೋಕದಲ್ಲಿ ಮಹಾವಿಷ್ಣುವಿನ ಒಂದು ದ್ವಾರಪಾಲಕರು ಇವರು. ಸೊ ಇವ್ರಿಗೇನಾಗುತ್ತೆ, ಈ ವೈಕುಂಠ ದ್ವಾರಪಾಲಕರನ್ನ ವೈಕುಂಠಾಧಿಪತಿಯನ್ನ ಅಂದ್ರೆ ಶ್ರೀ ಮಹಾವಿಷ್ಣುವನ್ನ ನೋಡ್ಲಿಕ್ಕೆ ಚತುಷ್ಕುಮಾರರು ಬರ್ತಾರೆ. ಅಂದ್ರೆ ಚತುಷ್ಕುಮಾರ್ ನಮಗ್ ಗೊತ್ತಿದೆ, ಸನಕ ಈ ರೀತಿಯಾಗಿ 4 ಕುಮಾರರು. ಅವರು ಬ್ರಹ್ಮನ ಮಕ್ಕಳು. ಅವರು ಭಗವಂತನ ನೋಡ್ಲಿಕ್ಕೆ ಬಂದಾಗ ಅವರು ಮಹಾಜ್ಞಾನಿಗಳು, ಋಷಿಗಳಾಗಿದ್ದರು ಅವರು. ಆದ್ರೆ ಅವರಿಗೆ ಭಕ್ತಿ ಸೇವೆಯಲ್ಲಿ ಅಷ್ಟು ಇದಿರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಚತುಷ್ಕುಮಾರರು ವೈಕುಂಠ ದ್ವಾರಕ್ಕೆ ಬರ್ತಾರೆ. ಅವರು
ತುಂಬಾ ಅವರು ಸ್ವಲ್ಪ ಲೆವೆಲ್ ಜಾಸ್ತಿ ಇರುತ್ತೆ. ನಾವು ತಪಸ್ವಿಗಳು ಅನ್ನೋದು ಅವ್ರಿಗೊಂದು ಇದಿರುತ್ತೆ, ಲೆವೆಲ್ ಇರುತ್ತೆ. ಸೊ ಈ ಜನ್ಮ ಅವ್ರೇನ್ ಮಾಡ್ತಾರೆ, ವೈಕುಂಠ ದ್ವಾರದಲ್ಲಿರುವ ದ್ವಾರಪಾಲಕರಾದ ಜಯ ಮತ್ತು ವಿಜಯರನ್ನು ನಾವು ವಿಷ್ಣುವನ್ನು ನೋಡ್ಬೇಕು, ಇವಾಗ ಮಹಾವಿಷ್ಣುವನ್ನು ನೋಡ್ಬೇಕು ಅಂತ ಒಂದು ಇದು ಮಾಡ್ತಾರೆ. ಆದ್ರೆ ದ್ವಾರಪಾಲಕರಿಗೆ ಹೇಳಿರ್ಲಾಗುತ್ತೆ, ಅವರು ವಿಷ್ಣು ಒಂದು ರಿಲ್ಯಾಕ್ಸೇಷನ್ ಅಂದ್ರೆ ಅವರು ಒಂದು ಒಂದು ಇದು ರೆಸ್ಟ್ ತಗೊಳ್ತಾ ಇರ್ತಾರೆ. ಸೊ ಇವಾಗ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ, ಅವ್ರನ್ನು ಅವರಿಗೆ ಒಂದು ತೊಂದರೆಯನ್ನು ಕೊಡುವಂತಿಲ್ಲ ಅಂದ್ಬಿಟ್ಟು ಶ್ರೀ ದ್ವಾರಪಾಲಕರು ಹೇಳ್ತಾರೆ. ಸೊ ಅವರಿಂದ ಇದರಿಂದ ಅವರಿಗೆ ಸಿಟ್ಟು ಬರುತ್ತೆ, ಚತುಷ್ಕುಮಾರರಿಗೆ ಸಿಟ್ಟು ಬರುತ್ತೆ. ಸೊ ಅವರು ಏನ್ ಮಾಡ್ತಾರೆ, ಶಾಪ ಕೊಡ್ತಾರೆ. ಆ ಶಾಪದ ಪ್ರಕಾರ ಅವ್ರು ಹೇಳ್ತಾರೆ, ನೀವೆಲ್ಲಾನು ಭೂಲೋಕದಲ್ಲಿ ರಾಕ್ಷಸರಾಗಿ ಹುಟ್ಟಿ ಅಂತ ಹೇಳಿ ಭೂಲೋಕಕ್ಕೆ ಹೋಗಿ ಹುಟ್ಕೊಳ್ಳಿ ಅಲ್ಲಿ ಅಂದ್ಬಿಟ್ಟು ಒಂದು ಶಾಪ ಹಾಕ್ಬಿಡ್ತಾರೆ. ಇದೊಂದು ದೈವಿಕ ಶಾಪ. ಸೊ ಈ ಜನ್ಮವು ಸೊ ಈ ರೀತಿಯಾಗಿ ಕೇವಲ ದ್ವಿತೀಯ ತಪಸ್ವಿ ದೋಷದಿಂದ ಮಾತ್ರವಲ್ಲ, ದ್ವಿತೀಯ ಒಂದು ದೋಷದಿಂದ ಮಾತ್ರವಲ್ಲ, ದ್ವಿತೀಯ ಮತ್ತು ಈ ಅವರ ಒಂದು ಕಶ್ಯಪ ಮಹರ್ಷಿಗಳ ದೋಷದಿಂದಲೇ ಮಾತ್ರವೇ ಅಲ್ಲ, ಇನ್ನೊಂದು ದೈವಿಕ ಶಾಪದಿಂದಲೂ ಕೂಡ. ಸೊ ಈ ರೀತಿಯಾಗಿ ನಾವು ಒಂದು ಕಾಲಚಕ್ರವನ್ನು ನೋಡೋದಾದ್ರೆ, ಇವತ್ತು ಏನಾದ್ರೂ ಆಗ್ಬೇಕು ಅಂದ್ರೆ ಸುಮಾರು ಕಾಲಚಕ್ರದ ಹಿಂದಿನಿಂದ ಅದಕ್ಕೆ ಪೀಠಿಕೆ ಹಾಕಲಾಗಿರುತ್ತೆ. ಸೊ ಈ ರೀತಿಯಾಗಿ ಈ ದ್ವಿತೀಯ ತಪಸ್ಸು ದ್ವಿತೀಯ ಒಂದು ಕಾಮಾತುರ ಏನಿದೆ, ಅದಕ್ಕೆ ಕಾರಣಕ್ಕೆ ಅದಕ್ಕೂ ಕೂಡ ವಿಷ್ಣುವಿನಿಂದನೇ ಒಂದು ಪ್ರಚೋದನೆ ಆಗಿರುತ್ತೆ. ಸೊ ಈ ರೀತಿಯಾಗಿ ಇವ್ರಿಗೆ ಹುಟ್ಟಿಸ್ಬೇಕಲ್ಲ ಇಲ್ಲಿ. ಸೊ ಆ ರೀತಿಯಾಗಿ ಆ ಶಾಪದ ಪ್ರಕಾರ ಜಯ ವಿಜಯರು ಭಗವಂತನಲ್ಲಿ ಮತ್ತು ಅವರು ತಪ್ಪನ್ನು ಅವರು ಕ್ಷಮೆಯನ್ನು ಯಾಚಿಸ್ತಾರೆ ಕುಮಾರರಲ್ಲಿ. ಸೊ ಕುಮಾರರು ಆ ಶಾಪ ಕೊಟ್ಟ ತಕ್ಷಣ ಮಹಾವಿಷ್ಣು ಹೊರಗಡೆ ಬರ್ತಾರೆ, ದ್ವಾರದಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಅವರು ಮಹಾವಿಷ್ಣುವಿಗೆ ಎಲ್ಲವೂ ಗೊತ್ತಿದೆ. ಸೊ ಮಹಾವಿಷ್ಣು ಅವರು ಆಗ ಚತುಷ್ಕುಮಾರರು ಭಗವಂತನ ಪಾದದಲ್ಲಿರುವ ಒಂದು ತುಳಸಿ ದಳದ ಒಂದು ಒಂದು ಸ್ಮೆಲ್ ಏನಿದೆ, ಒಂದು ವಾಸನೆಯನ್ನು ತೆಗೆದುಕೊಂಡು ಅವರು ತಕ್ಷಣ ಭಕ್ತರಾಗಿ ಹೋಗ್ತಾರೆ. ನಾವು ಎಷ್ಟೋ ಸಾರಿ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಷ್ಟೋ ವಾಸನೆಗಳನ್ನು ತಗೊಂಡಿದ್ದೀವಿ, ಹೂಗಳದ್ದು ಮತ್ತು ತುಳಸಿದು. ನಾವಿನ್ನೂ ಇಲ್ಲೇ ಇದ್ದೀವಿ. ಅವರು ಚತುಷ್ಕುಮಾರರು ಒಂದು ಸಾರಿ ಭಗವಂತನ ಪಾದಕ್ಕೆ ಸಮರ್ಪಿಸಿದ ತುಳಸಿಯನ್ನು ಅವರು ಅಗ್ರಾಣಿಸಿದ್ದಾರೆ. ಅದರ ವಾಸನೆಯನ್ನು ಅಗ್ರಾಣಿಸಿದ ತಕ್ಷಣ, ಸುವಾಸನೆಯನ್ನು ಅವರು ತಕ್ಷಣವೇ ಭಕ್ತರಾಗ್ತಾರೆ. ಸೊ ಯಾವಾಗ ಭಕ್ತರಾಗ್ತಾರೆ, ಭಗವಂತನ ಭಕ್ತರಾಗ್ತಾರೆ, ಅವರಿಗೆ ತಾವು ಮಾಡಿದ ತಪ್ಪನ್ನ ಅರಿವಾಗುತ್ತೆ. ಅಯ್ಯೋ, ನಾವು ಸುಮ್ಮನೆ ಇವರನ್ನು ಶಪಿಸಿ ಬಿಟ್ಟಿದ್ವಿ, ಅವರು ಕೆಲಸ ಮಾಡ್ತಾ ಇದ್ರು, ನಾವು ಅವರನ್ನು ತಪ್ಪಾಗಿ ಶಪಿಸಿದೆವು ಅಂತ ಹೇಳ್ತಾರೆ, ಮನಸ್ಸಿನಲ್ಲಿ ಅಂತ ಅವರು ಕೂಡ ಭಗವಂತನಲ್ಲಿ ಕ್ಷಮೆ ಕೇಳ್ತಾರೆ. ಸೊ ನಂತರ ಭಗವಂತನು ಕೂಡ ಬಹಳ ದಯಾಮಯಿ, ನಮಗೆ ಗೊತ್ತಿರುವ ಪ್ರಕಾರ. ಸೊ ಭಗವಂತನು ಹೇಳ್ತಾನೆ, ಓಕೆ, ನಿಮ್ಗೆ ಮೂರು ಜನ್ಮಗಳ ಪ್ರಕಾರ ನೀವು 3 ಜನ್ಮಗಳ ಕಾಲ ನೀವು ಇದರಲ್ಲಿ ಇರಬೇಕು, ರಾಕ್ಷಸರಾಗಿ ಹುಟ್ಟಬೇಕು. ಸೊ ಅವರು ಭಗವಂತನಿಗೆ ಶ್ರೀ ಮಹಾವಿಷ್ಣು ಅವರಿಗೆ ಒಂದು ಚಾಯ್ಸ್ ಕೊಡ್ತಾರೆ. ನನ್ನ ವಿರುದ್ಧವಾಗಿ ನೀವು ನನ್ನ ವಿರೋಧಿಗಳಾಗಿ ಇರುವುದಾದ್ರೆ, ರಾಕ್ಷಸರಾಗಿರುವುದಾದ್ರೆ ನನ್ನನ್ನು ನೀವು ವಿರೋಧಿಗಳಾಗಿ ಇರಬೇಕು ನನಗೆ. ಆತರ ವಿರೋಧಿಗಳಾಗಿದ್ರೆ ನೀವು 3 ಜನ್ಮಗಳಲ್ಲಿ ಹಿಂತಿರುಗಬಹುದು, ಇಲ್ಲ ಅಂದ್ರೆ ಅವರಿಗೆ ಇನ್ನು ಬೇರೆ ಟೈಮ್ ಕೊಟ್ಟಿರ್ತಾರೆ. ಸೊ ಆದ್ರಿಂದ ಇವರು ಜಯ ವಿಜಯರು ಭಕ್ತರು ಅವರು ಭಗವಂತನ, ಅವರಿಗೆ ಆದಷ್ಟು ಬೇಗ ಭಗವಂತನ ದರ್ಶನಕ್ಕೆ ಮತ್ತೆ ವಾಪಸ್ ಬರ್ಲಿಕ್ಕೆ, ವೈಕುಂಠ ಲೋಕಕ್ಕೆ ಹಿಂದಿರುಗಲಿಕ್ಕೆ ಅವರಿಗೆ ಇಷ್ಟ ಇತ್ತು. ಅವ್ರು ಏನ್ ಮಾಡ್ತಾರೆ, ಸರಿ 3 ಜನ್ಮಕ್ಕೆ ನಾವು ಮುಗಿಸ್ಬಿಡೋಣ ಅಂದ್ಬಿಟ್ಟು ಅವರು ಈ ಶಾಪದಂತೆ 3 ಸಾರಿ ರಾಕ್ಷಸರಾಗಿ ಜನ್ಮ ತಗೊಳ್ತಾರೆ. ಸತ್ಯಯುಗದಲ್ಲಿ ಅವರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ. ಸೊ ಇಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದ ಮಹಾರಾಜನ ತಂದೆ ಆಗ್ತಾರೆ. ಸೊ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಸತ್ಯಯುಗದಲ್ಲಿ. ಸೊ ತ್ರೇತಾಯುಗದಲ್ಲಿ ಅವಾಗ ರಾಮಾವತಾರದಲ್ಲಿ ಏನಾಗುತ್ತೆ, ರಾವಣ ಮತ್ತು ಕುಂಭಕರ್ಣರಾಗಿ ಅವರು ಹುಟ್ಟುತ್ತಾರೆ. ಸೊ ಮತ್ತೆ ದ್ವಾಪರ ಯುಗದಲ್ಲಿ ಅವ್ರು ಏನಾಗ್ತಾರೆ, ಇಲ್ಲಿ ಶ್ರೀಕೃಷ್ಣ ಅವತರಿಸ್ತಾನೆ. ಶ್ರೀಕೃಷ್ಣ ಅವತರಿಸಿದಾಗ ಅವರು ಶಿಶುಪಾಲ ಮತ್ತು ದಂತವಕ್ರ ಆಗ್ತಾರೆ. ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮಲ್ಲಿ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳು, ಅಂದ್ರೆ ಅಣ್ಣ ತಮ್ಮಂದಿರು. ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಇಲ್ಲಿ ಮತ್ತೆ ಇದೇ ರೀತಿ ರಾವಣ ಮತ್ತು ಕುಂಭಕರ್ಣಗಳು ಕೂಡ ರಾವಣ ಅಣ್ಣ, ಕುಂಭಕರ್ಣ ತಮ್ಮ. ಅದೇ ಬರ್ತಾ ಇದೆ ನೋಡಿ. ಸೊ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರ. ಇಲ್ಲಿ ಶಿಶುಪಾಲನಿಗೆ ದಂತವಕ್ರ ಮಹಾ ಸ್ನೇಹಿತನಾಗಿರ್ತಾನೆ. ಸೊ ಈ ರೀತಿಯಾಗಿ 3 ಸರಿ ಈ ರಾಕ್ಷಸರು, ಈ ಜಯ ವಿಜಯರು ರಾಕ್ಷಸ ರೂಪದಲ್ಲಿ ಹುಟ್ಟಿ ಬರ್ತಾರೆ. ಮತ್ತು ಪ್ರತಿಯೊಂದು ಜನ್ಮದಲ್ಲಿಯೂ ಮಹರ್ಷಿ ಕಶ್ಯಪರು ಹೇಳಿದಂಗೆ ಅವರನ್ನು ಭಗವಾನ್ ವಿಷ್ಣುವೇ ಅವತಾರವೆತ್ತಿ ಅವರನ್ನು ಸಂಹಾರ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಈ ಕಥೆಯಿಂದ ಏನಪ್ಪಾ ಅಂದ್ರೆ, ಅಪಶಕುನದ ಸಮಯದಲ್ಲಿ ಮಾಡುವ ಕರ್ಮಗಳ ಪರಿಣಾಮ ಹಾನಿಕಾರವಾಗಿರುತ್ತದೆ. ಆದ್ರಿಂದ
ಅವರು ಮಹರ್ಷಿ ಕಶ್ಯಪರು ದಿತಿಗೆ ತಪ್ಪು ಸಮಯದಲ್ಲಿ ಸಂತಾನ ಪ್ರಾಪ್ತಿ ಅಪಶಕುನ ಎಂದು ಎಚ್ಚರಿಸಿದ್ರು. ಆದರೂ ಕೂಡ ದಿತಿ ಆಧೀರತೆಯಿಂದ ಬೃಹತ್ ಒಂದು ದೊಡ್ಡ ದುಷ್ಪರಿಣಾಮ ಉಂಟಾಯಿತು. ಸೊ ಅದರಿಂದ ನಾವು ಕೂಡ ಈ ಸಂತಾನೋತ್ಪತ್ತಿಯನ್ನು ಮಾಡುವಾಗ ಬಹಳ ಹುಷಾರಾಗಿರ್ಬೇಕು. ಯಾವುದೇ ವಿಷಯ, ಬರೀ ಕೇವಲ ಸಂತಾನೋತ್ಪತ್ತಿ ಅಂತಲ್ಲ, ಯಾವುದೇ ವಿಷಯಗಾಗಲಿ ನಾವು ಈ ರೀತಿಯ ಒಂದು ಪೌರಾಣಿಕ ಕಥೆಗಳಿಂದ ನಾವು ಏನು ಒಂದು ಒಂದು ಏನು ತಿಳ್ಕೋಬೇಕು ಅಂದ್ರೆ, ನಾವು ಯಾವುದೇ ಒಂದು ನಾವು ಮಾಡುವಾಗ ಅಪಶಕುನದ ಸಮಯಗಳಲ್ಲಿ ನಾವು ಮಾಡಬಾರ್ದು. ಸೊ ಎರಡನೇ ವಿಚಾರ ನಾವು ನೋಡ್ಬೇಕಾಯ್ತು ಅಂದ್ರೆ, ಇಲ್ಲಿ ಅಹಂಕಾರದಿಂದ ಯಾವುದಕ್ಕೂ ಜಯವಿಲ್ಲ. ಸೊ ಯಾವತ್ತು ನಾವು ಎಲ್ಲಿವರೆಗೂ ನಾವು ಅಹಂಕಾರವನ್ನು ಬಿಡೋದಿಲ್ವೋ ಅಲ್ಲಿಗೆ ಜಯವಿಲ್ಲ. ಉದಾಹರಣೆಗೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ಅತ್ಯಂತ ಬಲಶಾಲಿಯಾಗಿದ್ರು, ಆದ್ರೆ ಅವರು ಜೀವನವನ್ನು ಕಳೆದುಕೊಂಡಿದ್ದು ಯಾಕೆ? ಅಹಂಕಾರದಿಂದ. ಅವರ ಅಹಂಕಾರದಿಂದ ಅವರು ಆ ಜೀವನವನ್ನು ಕಳ್ಕೊಂಡ್ರು. ಸೊ ಆ ಜೀವನ ಕಳ್ಕೊಂಡಿದ್ದು ಕೂಡ ಅವ್ರಿಗೂ ಒಂದು ಭಗವಂತನೇ ಬಂದು ಒಂದು ಇದು ಕೊಟ್ಟಿದ್ರಿಂದ ಅವರು ಭಗವಂತನಲ್ಲಿಗೆ ಮತ್ತೆ ಹಿಂದಿರುಗಿ ಹೋದ್ರು, ಅದು ಬೇರೆ ವಿಷಯ. ಸೊ ಆದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು, ನಮಗೆ ನಾವು ಏನು ಇದರಿಂದ ಏನ್ ಪಾಠವನ್ನು ನಾವು ಕಲಿಬೇಕು ಅಂದ್ರೆ, ಸೊ ನಾವು ಧರ್ಮದ ವಿರುದ್ಧ ನಡೆದರೆ ಎಷ್ಟೇ ಶಕ್ತಿವಂತನಾಗಿದ್ದರೂ ಪರಾಭವ ಅನುಭವಿಸಲೇಬೇಕು. ಆದ್ರಿಂದ ನಾವು ಧರ್ಮಿಷ್ಠರಾಗಿರ್ಬೇಕು. ಸೊ ಅದೇ ರೀತಿ ಇನ್ನೂ ಒಂದು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದ್ರೆ, ಯಾವುದೇ ಕುಲದಲ್ಲಿ ಯಾರು ಬೇಕಾದ್ರೂ ಹುಟ್ಟಬಹುದು. ರಾಕ್ಷಸರ ಕುಲದಲ್ಲಿ ಭಕ್ತ ಪ್ರಹ್ಲಾದನಂತೆ ಶ್ರೇಷ್ಠ ಭಕ್ತರು ಹುಟ್ಟಬಹುದು, ಅಂಡ್ ಭಕ್ತರ ಕುಲದಲ್ಲಿ ರಾಕ್ಷಸರು ಹುಟ್ಟಬಹುದು. ಉದಾಹರಣೆಗೆ ಕಶ್ಯಪ ಮಹರ್ಷಿ, ಅವರ ಹೊಟ್ಟೆಯಲ್ಲಿ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಹುಟ್ಟುತ್ತಾರೆ. ಸೊ ಅದರಿಂದ ಒಳ್ಳೆ ಬ್ರಾಹ್ಮಣ ಕುಲದ ಒಂದು ಏನು ಇದೇನಿದೆ ಸಾಧನೆ ಮಾಡಿರುವವರ ಮನೆಯಲ್ಲೂ ಕೂಡ ರಾಕ್ಷಸರಂತ ಮಕ್ಕಳು ಹುಟ್ಟಬಹುದು. ಅದೇ ರೀತಿ ರಾಕ್ಷಸರ ಕುಲದಲ್ಲಿ ಕೂಡ ಶ್ರೇಷ್ಠ ಭಕ್ತರು ಕೂಡ ಹುಟ್ಟಬಹುದು. ಅದರಿಂದ ಹುಟ್ಟಿನಿಂದ ಯಾರು ಯಾವುದೇ ಒಂದು ಜಾತಿ ಅಥವಾ ಒಂದು ಇದನ್ನು ನಾವು ಇದು ಮಾಡಬಾರ್ದು. ಇದರಿಂದ ಯಾವುದೇ ಕುಟುಂಬದಲ್ಲಿದ್ದರೂ ಭಕ್ತಿಯ ಜೀವನದಿಂದ ಪಾವನವಾಗುತ್ತೆ ಅನ್ನೋದು ಇನ್ನೊಂದು ವಿಚಾರ. ಸೊ ಇನ್ನೊಂದು, ಪ್ರಕೃತಿಯ ನಿಯಮವನ್ನು ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅನೇಕ ವರಗಳ ಮೂಲಕ ಅವರು ಬ್ರಾಹ್ಮಣನನ್ನು ಮೆಚ್ಚಿಸಿ ಅನೇಕ ವರಗಳನ್ನು ಅನೇಕ ವರಗಳನ್ನು ತೆಗೆದುಕೊಂಡು ಅವರು ಬಹಳ ಬಲಿಷ್ಠರಾಗಿರ್ತಾರೆ. ಮತ್ತು ಅವರಿಬ್ಬರು ಕೂಡ ನಾವು ಅಮರರಾಗಬೇಕು ಅಂತ ಯತ್ನಿಸ್ತಾರೆ. ಆದ್ರೆ ಬ್ರಹ್ಮದೇವರು ಹೇಳ್ತಾರೆ, ನಾನೇ ಅಮರ ಅಲ್ಲ, ನನಗೆ ಸಾವಿದೆ, ನಾನು 100 ವರ್ಷಗಳ ನಂತರ ನಾನು ಕೂಡ ಭಗವಂತನಲ್ಲಿ ಲೀನವಾಗಿ ಹೋಗ್ತೇನೆ, ಲಯವಾಗಿ ಹೋಗ್ತೇನೆ. ಯಾವಾಗ ಒಂದು ಪ್ರಳಯ ಆಗುತ್ತೆ ಅದ್ರಲ್ಲಿ ನಾನು ಲೈವ್ ಆಗಿ ಹೋಗ್ತೇನೆ, ಆದ್ರೆ ನಾನೇ ಅಮರ ಅಲ್ಲ. ಸೊ ನನ್ನ ಅಮರತ್ವ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ಸೊ ಆಮೇಲೆ ಶ್ರೀಹರಿ ಭಗವಂತ ಅವರನ್ನು ಬಂದು ಉದ್ಧಾರ ಮಾಡ್ತಾನೆ. ಸೊ ಈ ರೀತಿಯಾಗಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಜನ್ಮವು ದೈವ ಮತ್ತು ಮಾನವೀಯ ತಪ್ಪುಗಳ ಒಂದು ಸಂಯೋಗದ ಪರಿಣಾಮ. ಅವರ ಜೀವನದ ಮತ್ತು ಕ್ರಿಯೆಗಳು ಧರ್ಮ ಅಧರ್ಮದ ನಡುವೆ ಬೃಹತ್ ಒಂದು ದೊಡ್ಡ ಯುದ್ಧಕ್ಕೆ ಕಾರಣ ಆಗುತ್ತೆ. ಇದರಿಂದ ಭಗವಾನ್ ವಿಷ್ಣು ನರಸಿಂಹ ಮತ್ತು ವರಹ ಅವತಾರಗಳನ್ನು ತೆಗೆದುಕೊಂಡು ಈ ಇಬ್ಬರನ್ನು ಸಂಹಾರ ಮಾಡ್ತಾನೆ. ಬೇರೆ ಬೇರೆ ಲೋಕಗಳಲ್ಲಿ ಇವರನ್ನು ಸಂಹಾರ ಮಾಡ್ತಾನೆ. ಸೊ ಈ ರೀತಿಯಾಗಿ ಪ್ರಹ್ಲಾದ ಮಹಾರಾಜನ ಗಂಭೀರವಾದ ಭಕ್ತಿ ಈ ರೀತಿಯ ಹಿಂದಿನ ಕತೆ. ಈಗ ನಾವು ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ನಾನೇನಾದ್ರು ಹೇಳದೇ ಇದ್ರೆ ಯಾರಾದ್ರೂ ಹೇಳ್ತೀರಾ? ಏನಾದ್ರು ನಾವು ಮಿಸ್ ಮಾಡಿದ್ರ? ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಯಾರಾದ್ರೂ ಏನಾದ್ರು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ, ಎಲ್ಲರೂ ಇದ್ದೀರಾ? ಇದೇವೆ ಗುರುಜಿ. ಇದ್ದೀರಾ? ಯಾರಾದ್ರೂ ಏನಾದ್ರು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಮುಂದುವರ್ಸೋಣವಾ? ಗುರುಜಿ ಮುಂದೆ. ಓಕೆ. ಸೊ ಇಲ್ಲಿಯವರೆಗೂ ನಾವು ಈ 7ನೇ ಅಧ್ಯಾಯದ ಒಂದು ಪ್ರಾರಂಭಿಕ ಒಂದು ಏನಿದೆ ಅದಕ್ಕೆ ಒಂದು ಪೀಠಿಕೆಯನ್ನು ಹಾಕಿದ್ವಿ. ಈಗ 7ನೇ ಅಧ್ಯಾಯವನ್ನು ಪ್ರಾರಂಭಿಸ್ಲಿಕ್ಕಿದ್ದೇವೆ. ಸೊ ನಾವು 8ನೇ ಶ್ಲೋಕದಿಂದ ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಳು ಪ್ರಾರಂಭವಾಗುತ್ತೆ. ಸೊ ಆ 8ನೇ ಶ್ಲೋಕಕ್ಕೆ ಹೋಗುವಕ್ಕೆ ಮುಂಚೆ ಕೂಡ ನಾವು 8ನೇ ಶ್ಲೋಕದ ಒಂದು ಪರಿಸ್ಥಿತಿ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದರ ಬಗ್ಗೆ ಈಗ ಮತ್ತೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಶ್ರೀ ಪ್ರಹ್ಲಾದ ಮಹಾರಾಜ ಗಂಭೀರ ಭಕ್ತಿ ಮತ್ತು ಶ್ರೀ ನರಸಿಂಹದೇವರ ಕೃಪೆ ಏನಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಳೋಣ. ಶ್ರೀಮನ್ ಭಾಗವತದ ಪ್ರಕಾರ ಮಹಾರಾಜನ ಈ ಉಪಖ್ಯಾನವು ಭಕ್ತಿಯ ಶ್ರೇಷ್ಠತೆಯನ್ನು ಬೋಧಿಸುತ್ತೆ ನಮಗೆ. ಭಗವದ್ಭಕ್ತನ ಶುದ್ಧ ಪ್ರಾರ್ಥನೆ ಮತ್ತು ಶರಣಾಗತಿಯ ಮಹತ್ವ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳಬಹುದು. ಸೊ ಮತ್ತು ಪರಮಪದಕ್ಕೆ ತಲುಪಲು ಭಗವಂತನ ಕೃಪೆಯನ್ನು ನಾವು ಪಡಿಬೇಕು ಅಂದ್ರೆ ಯಾವುದೇ ವಂಶದ ಒಂದು ಪ್ರಭಾವ, ಯಾವುದೇ ಐಶ್ವರ್ಯ, ಯಾವುದೇ ವಿದ್ಯಾ, ಏನೇ ತಪಸ್ಸಿರ್ಲಿ ಅದು ಯಾವುದು ಸಹಾಯಕ ಆಗುದಿಲ್ಲ. ಅವುಗಳು ಯಾವುದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ.
ಸೊ ಒಳ್ಳೆಯ ಜನ್ಮವಿರೋದ್ರಿಂದ ಮಾತ್ರ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಮಹಾಭಾರತ ಕಥೆಯಿಂದ ತಿಳ್ಕೊಬಹುದು. ನಾವು ದುರ್ಯೋಧನ ಅವರಿಗೆಲ್ಲ ಒಳ್ಳೆ ಜನ್ಮನೇ ಸಿಕ್ಕಿತ್ತು, ಅವರು ಒಳ್ಳೆ ರಾಜನ ಮಕ್ಕಳಾಗಿ ಹುಟ್ಟಿದರು. ಆದ್ರೆ ದುರ್ಯೋಧನ 100 ಮಕ್ಕಳು ಕೂಡ ಧೃತರಾಷ್ಟ್ರನ 100 ಮಕ್ಕಳು ಕೂಡ ಅವರಿಗೆ ಎಲ್ಲವೂ ಇತ್ತು. ಅವರಿಗೆ ವಿದ್ಯೆ ಇತ್ತು, ಐಶ್ವರ್ಯ ಇತ್ತು, ರೂಪನೂ ಇತ್ತು, ಎಲ್ಲವೂ ಇತ್ತು, ಒಳ್ಳೆ ಒಳ್ಳೆ ಭಾರ್ಯ, ಒಳ್ಳೆ ಎಲ್ಲವೂ ಇತ್ತು ಅವರಿಗೆ. ಇಲ್ಲಿ ಕಡಿಮೆ ಇಲ್ಲ, ಈ ಲೋಕದಲ್ಲಿ ಕಡಿಮೆ ಇಲ್ಲದ ಏನೂ ಇರಲಿಲ್ಲ. ಆದ್ರೂ ಅದು ಒಳ್ಳೆ ಜನ್ಮ ಇದ್ರು ಕೂಡ ಭಗವಂತನ ಅನುಗ್ರಹ ಅವ್ರಿಗೆ ಸಿಗ್ಲಿಲ್ಲ. ಭಗವಂತ ಬಂದು ದರ್ಶನ ಕೊಟ್ಟರು ಕೂಡ, ಅವ್ರ ಮುಂದೆ ನಿಂತ್ಕೊಂಡಿದ್ರು ಕೂಡ ಅವರು ಭಗವಂತ ಒಂದು ಮಾಯಾವಿ ಎಂದು ತಿಳ್ಕೊಂಡ್ರೆ ಹೊರತು ಭಗವಂತ ಶ್ರೀಕೃಷ್ಣ ಭಗವಂತ ಅಂತ ಅವರ ಅನುಗ್ರಹ ಸಿಗ್ಲೇ ಇಲ್ಲ ಅವರಿಗೆ. ಭಗವಂತ ಶ್ರೀಕೃಷ್ಣ ಎಷ್ಟೋ ಸಾರಿ ಅವ್ರ ಮೇಲೆ ಅನುಗ್ರಹ ಕೊಡ್ಲಿಕ್ಕೆ, ಅವರಿಗೆ ಅವರ ಕರುಣೆಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಯಾವುದಕ್ಕೂ ಆಗ್ಲಿಲ್ಲ, ಸಾಧ್ಯವೇ ಆಗ್ಲಿಲ್ಲ. ಸೊ ಇಲ್ಲಿ ಪ್ರಹ್ಲಾದ ಮಹಾರಾಜು ಕೂಡ ತಮ್ಮ ಈ ಮುಂದೆ ಬರುವ ಪ್ರಾರ್ಥನೆಗಳಲ್ಲಿ ಆ ವಿಷಯವನ್ನು ಹೇಳ್ತಾರೆ. ಮತ್ತೆ ಪ್ರಹ್ಲಾದ ಮಹಾರಾಜರು ಒಂದು ಶ್ಲೋಕವನ್ನು ಹೇಳ್ತಾರೆ, ಯಾವನು ತನ್ನ ಎಲ್ಲಾ ಕ್ರಿಯೆಗಳನ್ನು ಭಗವಂತನ ಸೇವೆಗೆ ಅರ್ಪಿಸುತ್ತಾನೋ ಅವನೇ ಶ್ರೇಷ್ಠ ಭಕ್ತನು. ಭಗವಂತನಿಗೆ ಶರಣಾಗತಿ ವಹಿಸುವ ಭಕ್ತನಿಗೆ ಪರಮ ಪ್ರಿಯತ್ವ ಇರುತ್ತದೆ. ಯಾರು ಭಗವಂತನಿಗೆ ಶರಣಾಗ್ತರಾಗ್ತಾರೋ ಅವ್ರ ಮೇಲೆ ಭಗವಂತ ತನ್ನ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸ್ತಾನೆ. ಸೊ ಈ ರೀತಿಯಾಗಿ ನರಸಿಂಹದೇವರ ಕೃಪೆ ಏನ್ ಮಾಡ್ತಾರೆ ಅಂದ್ರೆ, ಹಿರಣ್ಯಕಶಿಪು ವಧೆಯ ನಂತರ ಶ್ರೀ ನರಸಿಂಹದೇವರು ಅತಿ ಉಗ್ರ ಸ್ವರೂಪವನ್ನು ಧರಿಸಿ ಕೋಪಗೊಂಡಿರ್ತಾರೆ ವಧೆಯ ಸಮಯದಲ್ಲಿ. ಸೊ ನಂತರ ವಧೆಯ ನಂತರವೂ ಕೂಡ ಅದೇ ಉಗ್ರ ರೂಪದಲ್ಲಿ ಇರ್ತಾರೆ, ಮತ್ತು ಕೋಪದ ಒಂದು ಭಾವನೆಯಲ್ಲಿ ಇರ್ತಾರೆ. ಸೊ ದೇವತೆಗಳಿಗೂ ಕೂಡ ಅವರ ಶಾಂತಿ ಕೋರಲಿಕ್ಕೆ ಅವರು ಕಷ್ಟ ಅನಿಸ್ತು. ಅದರಿಂದ ಅವರು ಮಹಾಲಕ್ಷ್ಮಿಯನ್ನು ಕೇಳ್ತಾರೆ. ಮಹಾಲಕ್ಷ್ಮಿ ಪ್ರಭುವಿನ ಪತ್ನಿ, ನಮಗ್ ಗೊತ್ತಿದೆ. ಸೊ ಮಹಾಲಕ್ಷ್ಮಿ ಹೇಳ್ತಾಳೆ, ನನ್ನ ಕೈಲಾಗಲ್ಲ, ಈ ರೀತಿಯ ಉಗ್ರ ಸ್ವಭಾವವನ್ನು ನಾನು ಎಂದೂ ನೋಡಿಲ್ಲ, ಆದ್ರಿಂದ ನನ್ನಿಂದ ಸಾಧ್ಯವಾಗದ ಮಾತಿದು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಎಲ್ಲಾ ದೇವತೆಗಳು, ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ, ತಾಯಿ ಲಕ್ಷ್ಮಿ ಕೂಡ ಅವರನ್ನ ಹೆದರ್ಕೊಳ್ತಾರೆ, ಅವ್ರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಆಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜನ್ನು ಮುಂದಕ್ಕೆ ತಳ್ತಾರೆ, ನೀನೇ ಹೋಗು ಅಂದ್ಬಿಟ್ಟು. ಆಗ ಪ್ರಹ್ಲಾದ್ ಮಹಾರಾಜರು ಭಗವಂತನ ಪರಮ ಪ್ರಿಯ ಭಕ್ತ. ಆದ್ರಿಂದ ಈ ಭಕ್ತ ಹೇಗೆ ಅಂದ್ರೆ, ನಾವು ಈ ಹಿಂದಿನ ಇದರೆಲ್ಲ ತಿಳ್ಕೊಂಡಿರುವ ಹಂಗೆ ಭಾಗವತದಲ್ಲಿ, ಸೊ ಭಗವಂತ ಯಾರಿಂದನೂ ಹೆದರುವ ಅವಶ್ಯಕತೆ ಇಲ್ಲ. ಭಗವಂತ ಯಾವುದೇ ರೂಪದಲ್ಲಿ ಬಂದ್ರು ಅವನು ಭಕ್ತನೇ, ಅವನು ಭಗವಂತನೇ. ಹಾಗಾಗಿ ಸೊ ಭಗವಂತನ ಯಾವುದೇ ರೂಪದಲ್ಲಿ ಬಂದ್ರು ಭಗವಂತ ಭಕ್ತ ಅದನ್ನು ಸ್ವೀಕರಿಸ್ತಾನೆ ಮತ್ತು ಹೆದರುವುದಿಲ್ಲ. ಸೊ ಅದೇ ರೀತಿ ಭಗವಂತನ ವಿವಿಧ ರೂಪಗಳಿಗೆ ಹೆದರೋದಿಲ್ಲ ಅಂದ್ರೆ, ಪ್ರಕೃತಿಯಲ್ಲಿ ಆಗುವ ವಿವಿಧ ಒಂದು ಕಷ್ಟ ಸುಖಗಳಿಗೂ ಕೂಡ ಅವನು ತಟಸ್ಥನಾಗಿರ್ತಾನೆ. ಅದರಿಂದ ಯಾವುದೇ ಒಂದು ಭಯವಿಲ್ಲದೆ ಅವನು ಶ್ರೇಷ್ಠ ಶರಣಾಗತಿಯನ್ನು ಅವನು ವ್ಯಕ್ತಪಡಿಸಿರ್ತಾನೆ. ಸೊ ಅದರಿಂದ ಭಗವಂತನನ್ನು ಅವನು ತೃಪ್ತಿಪಡಿಸಿರ್ತಾನೆ. ಸೊ ಭಗವಂತನು ತನ್ನ ಪರಮ ಪ್ರಿಯ ಭಕ್ತನ ಮೇಲೆ ಅನುಗ್ರಹವಿಟ್ಟು ಭಗವಂತನ ತಲೆಯ ಮೇಲೆ ಒಂದು ಆಶೀರ್ವಾದ ಅದೇ ಕೈಯನ್ನು ಇಡ್ತಾನೆ. ಸೊ ಅದರಿಂದ ತಕ್ಷಣವೇ ಪ್ರಹ್ಲಾದನಿಗೆ ಪರಬ್ರಹ್ಮದ ತತ್ವದ ಜ್ಞಾನ ಪ್ರಾಪ್ತಿ ಆಗುತ್ತೆ. ಸೊ ಅದೇ ಭಕ್ತಿಯ ಶ್ರೇಷ್ಠತೆ. ಸೊ ಭಕ್ತಿ, ಇಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ನಮಗೆ ಗೊತ್ತಿರುವಂಗೆ ಹೇಳ್ತಾನೆ, ಭಕ್ತ್ಯಾನಾಮಭಿಜಾನಾತಿ ಯಾವಾನ್ ಯಶಸ್ವಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾನಾತ್ ವಿಶೇಷತೆ ತದನಂತರಂ. ಈ ರೀತಿಯಾಗಿ ನಿಜ ಭಕ್ತಿಯ ಮೂಲಕ ಮಾತ್ರ ನೀವು ನನ್ನನ್ನು ಅರ್ಥಕೊಳ್ಳಬಹುದು, ನಾನು ಹೇಗಿದ್ದೇನೆ ಎನ್ನುವುದನ್ನು ನನ್ನ ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ತಿಳಿದ ನಂತರ ಭಕ್ತನು ನನ್ನ ತತ್ವವನ್ನು ಅರಿತು ನನ್ನನ್ನು ಪ್ರವೇಶಿಸ್ತಾನೆ. ಅಂದ್ರೆ ಭಗವಂತನ ಧಾಮವನ್ನು, ನನ್ನನ್ನು ಪ್ರವೇಶಿಸ್ತಾನೆ ಅಂದ್ರೆ ಭಗವಂತನ ಧಾಮವನ್ನು ಪ್ರವೇಶಿಸ್ತಾನೆ. ನಾವು ಭಗವಂತನನ್ನು ಪ್ರವೇಶಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಜೊತೆಗೆ ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಭಗವಂತನ ಜೊತೆಗೆ ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಯಾವಾದಿಗಳ ಫಿಲಾಸಫಿ. ನಾವು ಭಗವಂತನ ಧಾಮವನ್ನು ಪ್ರವೇಶಿಸುತ್ತೇವೆ. ಭಗವಂತನ ಧಾಮವನ್ನು ಪ್ರವೇಶಿಸಲಿಕ್ಕೆ ನಾವು ಏನ್ ಮಾಡ್ಬೇಕು? ಭಗವಂತನ ತಿಳ್ಕೊಬೇಕು. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಕೇವಲ ಭಕ್ತಿಯಾನ್ ಮಾಮಭಿ ಅಭಿಜಾನಾತಿ. ಸೊ ಅದರಿಂದ ಕೇವಲ ನಿಜ ಭಕ್ತಿಯ ಮೂಲಕ ಮಾತ್ರ ಭಗವಂತನನ್ನು ತಿಳ್ಕೋಬಹುದು. ಈ ತತ್ವವನ್ನು ಪ್ರಹ್ಲಾದ ಮಹಾರಾಜನು ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ದೇವತೆಗಳಿಂದಲೂ ತಾಯಿ ಲಕ್ಷ್ಮೀ ದೇವಿಯಿಂದಲೂ ಭಗವಂತನ ಹತ್ತಿರ ಅವರು ಹೋಗ್ಲಿಕ್ಕೆ ಇಷ್ಟ ಆಗ್ಲಿಲ್ಲ, ಅದು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಪ್ರಹ್ಲಾದ ಮಹಾರಾಜರು ಹೋಗಿ ಸಾಷ್ಟಾಂಗ ದಂಡವತ್ ಪ್ರಣಾಮವನ್ನು ಮಾಡ್ತಾರೆ ಭಗವಂತನ ಪಾದ ಕಮಲಗಳಲ್ಲಿ. ಆಗ ಅದೇ ಅವರು ನರಸಿಂಹ ಮಹಾವಿಷ್ಣು ಪ್ರಸನ್ನನಾಗ್ತಾನೆ ಮತ್ತು ತನ್ನ ಮನಸ್ಸನ್ನು ಆ ಕ್ರೋಧೀಕೃತ ಮನಸ್ಸಿನಿಂದ ಪ್ರಸನ್ನ ಮನಸ್ಸಿಗೆ ಒಂದು ಮನಸ್ಸನ್ನು ಬದಲಾಯಿಸಿಕೊಂಡು ಭಗವಂತ
ಪ್ರಹ್ಲಾದ ಮಹಾರಾಜಗೆ ಆಶೀರ್ವಾದ ಮಾಡ್ತಾರೆ. ಸೊ ಪ್ರಹ್ಲಾದ ಮಹಾರಾಜನು ತಮ್ಮ ಪ್ರಾರ್ಥನೆಗಳಲ್ಲಿ ಈ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಸೊ ದ್ವಾದಶ ಗುಣಗಳಿಂದ ಶೋಭಿತ ಬ್ರಾಹ್ಮಣಗಳಿಗಿಂತಲೂ ಮತ್ತು ಶ್ವಪಚ ಅಂದ್ರೆ ನಾಯಿ ಮಾಂಸವನ್ನು ಭಂಜಿಸುವ ವ್ಯಕ್ತಿಯನಾದರೂ ಭಗವದ್ ಭಕ್ತನಾದವನು ಶ್ರೇಷ್ಠನು, ಭಗವಂತನ ಶುದ್ಧ ಭಕ್ತಿಯೇ ಶ್ರೇಷ್ಠ. ಸೊ ಈ ಇದರಲ್ಲಿ ಭಕ್ತಿಯ ಫಲ ಮತ್ತು ಕರ್ತವ್ಯಗಳ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ಮುಂಬರುವ ಶ್ಲೋಕಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಸೊ ಈ ರೀತಿಯಾಗಿ ನರಸಿಂಹ ಅವತಾರ ಮತ್ತು ಪ್ರಹ್ಲಾದ ಮಹಾರಾಜನ ಕತೆ, ಸೊ ಅಧ್ಯಾಯ 7ನೇ ಸ್ಕಂದವನ್ನು ಮುಖ್ಯವಾಗಿ ಪ್ರಹ್ಲಾದ ಮಹಾರಾಜನ ಚರಿತ್ರೆ, ನರಸಿಂಹ ಅವತಾರದ ಮಹಿಮೆ ಮತ್ತು ದೈವಾಸುರ ಗುಣಗಳ ವಿವರಣೆಯನ್ನು ಇಲ್ಲಿ ಸಂಪೂರ್ಣವಾಗಿ ನೀಡಲಾಗಿದೆ. ಇದರಲ್ಲಿ ಈ 7ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಭಕ್ತಿಯ ಮಹತ್ವ, ದಿವ್ಯ ನೈತಿಕತೆ, ಧರ್ಮ ಮತ್ತು ಆಧ್ಯಾತ್ಮಿಕದ ಅರ್ಥವನ್ನು ನೀಡಲಾಗಿದೆ. ಸೊ 7ನೇ ಸ್ಕಂದದ ನಾವು ನೋಡಬಹುದಾದ್ರೆ 7ನೇ ಸ್ಕಂದವನ್ನು ನಾವು 3 ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ವಿಭಾಗದಲ್ಲಿ ನರಸಿಂಹ ಅವತಾರ ಮತ್ತು ಪ್ರಹ್ಲಾದ ಮಹಾರಾಜರ ಕತೆ. 2ನೇ ವಿಭಾಗದಲ್ಲಿ ನಾವು ಭಕ್ತಿಯ ಶ್ರೇಷ್ಠತೆ ಮತ್ತು ಭಕ್ತರ ಗುಣಗಳ ಬಗ್ಗೆ ತಿಳ್ಕೊಳ್ತೀವಿ. ಮತ್ತು 3ನೇ ವಿಭಾಗದಲ್ಲಿ ದೈವ ಮತ್ತು ಆಸುರಿ ಗುಣಗಳ ವಿವರಣೆಯನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಅದರಿಂದ ನಾವು ಮೊದಲನೇ ಭಾಗ ಏನಿದೆ ಅದು ಅಧ್ಯಾಯ 1ರಿಂದ ಅಧ್ಯಾಯ 10. ಇಲ್ಲಿ ಹಿರಣ್ಯಕಶಿಪುವಿನ ಅಹಂಕಾರದ ಬಗ್ಗೆ ನಾವು ಮೊದಲ ಸ್ಕಂದದಲ್ಲಿ ಹೇಳ್ತಾರೆ. ಹಿರಣ್ಯಕಶಿಪು ಪರಮ ಅಸುರನಾಗಿರ್ತಾನೆ. ತಪಸ್ಸಿನ ಮೂಲಕ ಬ್ರಹ್ಮದೇವನಿಂದ ಅಪರೂಪವಾದ ವರಗಳನ್ನು ಪಡ್ಕೊಂಡಿರ್ತಾನೆ. ಸೊ ಮತ್ತು ಅಲ್ಲಿ ಶ್ರೀಹರಿಯನ್ನು ಇಲ್ಲ ಅನ್ನಿಸ್ಬಿಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ. ಮತ್ತೆ ಆದರೆ ನಂತರ ಬರುವ ಪ್ರಹ್ಲಾದನ ಭಕ್ತಿ ಬಗ್ಗೆ ಕೂಡ ಈ ಭಾಗದಲ್ಲಿ ಹೇಳಲಾಗಿದೆ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ಬಾಲ್ಯದಿಂದನೇ ಪರಮ ಭಕ್ತನಾಗಿರ್ತಾನೆ. ಅವನು ಗುರುಕುಲದಲ್ಲಿಯೇ ಇತರ ಮಕ್ಕಳಿಗೆ ವಿಷ್ಣು ಭಕ್ತಿಯನ್ನು ಉಪದೇಶಿಸುತ್ತಾನೆ. ಇದರಿಂದ ನಾವು ತಿಳ್ಕೊಬೇಕೇನೆಂದ್ರೆ ನಾವು ಕೂಡ ಭಕ್ತರಾಗಬೇಕು. ಮತ್ತೆ ನಾವು ಈ ಇಸ್ಕಾನ್ ಮೂವ್ಮೆಂಟ್ ಮೂಲಕ ನಾವು ಏನು ತಿಳ್ಕೊಂಡಿದ್ದೇವೆ ಅದನ್ನು ಕೂಡ ನಾವು ಬೇರೆಯವರಿಗೆ ತಿಳಿಸಿ ಹೇಳಬೇಕು. ಸೊ ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು, ಬೇರೆಯವರ ಜೀವನವನ್ನು ಕೂಡ ನಾವು ಉದ್ಧಾರ ಮಾಡಬೇಕು. ಆಮೇಲೆ ಪ್ರಹ್ಲಾದ ಮಹಾರಾಜನ ಮೇಲೆ ಹಿರಣ್ಯಕಶಿಪು ಅನೇಕ ರೀತಿಯ ಮಾರಣಾಂತಿಕ ಪ್ರಯತ್ನಗಳಿಂದ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಪ್ರತಿ ಸಾರಿ ಶ್ರೀಹರಿಯ ಭಗವಂತನ ಕೃಪೆಯಿಂದ ಪ್ರಹ್ಲಾದನು ರಕ್ಷಿಸಲ್ಪಡ್ತಾನೆ. ಸೊ ಕೊನೆಗೆ ನರಸಿಂಹನ ಅವತಾರ ಆಗುತ್ತೆ. ಸೊ ನರಸಿಂಹನವರ ಶ್ರೀಹರಿ ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷಗೊಂಡು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಮತ್ತು ಪ್ರಹ್ಲಾದನ ಪ್ರಾರ್ಥನೆಗಳನ್ನು ನಾವು ಈ ಸ್ಕಂದದಲ್ಲಿ ಈ ಮೊದಲನೇ ಭಾಗದಲ್ಲಿ ನೋಡ್ಲಿಕ್ಕಿದ್ದೀವಿ. ಇದು ಅಧ್ಯಾಯ 1ರಿಂದ 10. ಮತ್ತು ಅಧ್ಯಾಯ 11ರಿಂದ 15 ಏನ್ ನೋಡ್ತೀವಿ ನಾವು ಅಂದ್ರೆ ಭಕ್ತಿಯ ಶ್ರೇಷ್ಠತೆ ಮತ್ತು ಭಕ್ತರ ಗುಣಗಳ ಅಧ್ಯಾಯಗಳನ್ನು ನೋಡ್ತೇವೆ. ಈ ಅಧ್ಯಾಯಗಳಲ್ಲಿ ಭಕ್ತಿಯ ಮುಖ್ಯಾಂಶಗಳು, ಭಕ್ತನ ಗುಣಗಳನ್ನು ವಿವರಿಸಲಾಗುತ್ತೆ. ಪ್ರಹ್ಲಾದನ ಭಕ್ತಿ ಯಾವ ಸ್ಥಿತಿಯಲ್ಲೂ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಎನ್ನುವುದರ ಬಗ್ಗೆ ನಮಗೆ ವಿವರಾಗಿ ಪ್ರಹ್ಲಾದ ಮಹಾರಾಜರ ಶ್ಲೋಕಗಳಿಂದ ತಿಳಿದು ಬರುತ್ತೆ. ಕೇವಲ ಭಗವಂತನ ಶರಣಾಗತರಾದ್ರೆ ಮಾತ್ರ ಮೋಕ್ಷ ದೊರೆಯಲಿಕ್ಕೆ ಸಾಧ್ಯ ಎನ್ನುವುದರ ವಿವರಣೆಯನ್ನು ಇಲ್ಲಿ ಕೊಡಲಾಗುತ್ತೆ. ನಂತರ 3ನೇ ಭಾಗದಲ್ಲಿ ದೈವ ಗುಣಗಳು, ಭಕ್ತಿಗೆ ಭಕ್ತಿ ಸಾಧನೆ ಮಾಡುವುದು ಹೇಗೆ, ದೈವ ಗುಣಗಳನ್ನು ಹೇಗೆ ಭಕ್ತಿ ಸಾಧನೆಯಿಂದ ಸಿಗುತ್ತೆ, ಪ್ರಾಮಾಣಿಕತೆ, ಸಹನೆ, ಒಳ್ಳೆಯತನ, ಶಾಂತಿ, ಇವು ಎಲ್ಲವನ್ನು ಇಲ್ಲಿ ಹೇಳಲಾಗಿದೆ. ನಂತರ ಆಸುರಿ ಗುಣಗಳ ಬಗ್ಗೆ ಕೂಡ ಹೇಳಲಾಗಿದೆ. ಅಹಂಕಾರ, ಕ್ರೋಧ, ಮೋಹ, ದ್ವೇಷ, ದುರಹಂಕಾರ, ಇವು ನಮ್ಮನ್ನು ಹೇಗೆ ಪತನದತ್ತ ಕೊಂಡೊಯ್ಯುವ ಗುಣಗಳು ಎನ್ನುವುದರ ಬಗ್ಗೆ ಕೂಡ ಹೇಳಲಾಗಿದೆ. ಕೊನೆಗೆ ಪ್ರಹ್ಲಾದನು ನಮಗೆ ಅನೇಕ ಉಪದೇಶಗಳನ್ನು ಕೂಡ ನೀಡ್ತಾನೆ. ಸೊ ಇವೆಲ್ಲವನ್ನು ನಾವು ಈ 7ನೇ ಸ್ಕಂದದಲ್ಲಿ ನೋಡ್ಲಿಕ್ಕಿದ್ದೇವೆ. 7ನೇ ಸ್ಕಂದದಿಂದ ನಾವು ಫುಲ್ ಸ್ಕಂದವನ್ನು ನಾವು ನೋಡ್ಲಿಕ್ಕಿಲ್ಲ, ಕೇವಲ 9ನೇ ಅಧ್ಯಾಯವನ್ನು ಮಾತ್ರ ನೋಡ್ಲಿಕ್ಕಿದ್ದೇವೆ. ನಾವು ಈ 9ನೇ ಅಧ್ಯಾಯದಲ್ಲಿ ಪ್ರಹ್ಲಾದನ ಪ್ರಾರ್ಥನೆಗಳನ್ನು ಮಾತ್ರ ನಾವು ನೋಡ್ಲಿಕ್ಕಿದ್ದೇವೆ. ಮಿಕ್ಕ ಸಂಪೂರ್ಣ ಸ್ಕಂದವನ್ನು ಕೇವಲ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತರ ನಾನು ಈಗ ಇಷ್ಟೊತ್ತು ಚರ್ಚಿಸಿದೀವಿ. ಸೊ ಅದರಿಂದ ಇನ್ನು ಮುಂದೆ ನಾವು ಭಾಗವತದ 7ನೇ ಸ್ಕಂದದ ಪ್ರಾರಂಭವನ್ನು ಮಾಡ್ಲಿಕ್ಕಿದ್ದೇವೆ. ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಯಾರು ಓದ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಗೀತಾ ಮಾತಾಜಿ, ನೀವು ಓದ್ಬೋದು. ಸ್ಕ್ರೀನ್ ಶೇರ್ ಮಾಡ್ತೇನೆ.
ಮತ್ತೆ ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ. ಎಸ್ ಪ್ರಭುಜಿ, ಬಂದಿದೆ ಪ್ರಭುಜಿ. ಹಾ, ಓದ್ತೀರಾ ಬಂದಿದೆ ಕಾಣಿಸ್ತಾ ಇದೆ. ಓದ್ತೀರಾ? 9ನೇ ಹಾ ಅಧ್ಯಾಯದ ಪ್ರಾರಂಭ. ಹಾ ಓದ್ತೀನಿ. ಅಧ್ಯಾಯ 9, ಪ್ರಹ್ಲಾದನ ಪ್ರಾರ್ಥನೆ. ಶಾಂತನಾದ ನರಸಿಂಹದೇವ. ಒಂದ್ ನಿಮಿಷ ಪ್ರಭುಜಿ, ಸ್ವಲ್ಪ ಲಾರ್ಜ್ ಮಾಡ್ತೀನಿ. ಬರ್ತಾ ಇಲ್ಲ. ಬಂತು. ಹಿರಣ್ಯಕಶಿಪುವನ್ನು ಸಂಹರಿಸಿದ ಅನಂತರ ಭಗವಂತನು ಇನ್ನೂ ಅತೀವ ಕ್ರೋಧ ತಪ್ತನಾಗಿರುವಾಗ ಬ್ರಹ್ಮದೇವನ ಆದೇಶದಂತೆ ಪ್ರಹ್ಲಾದ ಮಹಾರಾಜನು ಸಮಾಧಾನ ಪಡಿಸಿದ್ದನ್ನು ಈ ಅಧ್ಯಾಯವು ನಿರೂಪಿಸುತ್ತದೆ. ಹಿರಣ್ಯಕಶಿಪುವನ್ನು ಸಂಹರಿಸಿದ ಮೇಲೆಯೂ ಭಗವಂತನ ಕ್ರೋಧವು ಶಾಂತವಾಗಲಿಲ್ಲ, ಹಾಗೆಯೇ ಮುಂದುವರಿಯಿತು. ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ದೇವತೆಗಳು ಪ್ರಯತ್ನಿಸಿದರು, ಅವನನ್ನು ಸಮಾಧಾನ ಪಡಿಸಲಿಲ್ಲ. ನಾರಾಯಣ ನಿತ್ಯ ಸಂಗತಿಯಾದ ತಾಯಿ ಲಕ್ಷ್ಮಿ ಕೂಡ ನರಸಿಂಹದೇವನ ಸಮೀಪಕ್ಕೆ ಬರುವ ಧೈರ್ಯ ಮಾಡಲಿಲ್ಲ. ಆಗ ಬ್ರಹ್ಮದೇವನು ಪ್ರಹ್ಲಾದನಿಗೆ ಮುಂದೆ ಹೋಗಿ ಭಗವಂತನ ಕ್ರೋಧವು ಉಪಶಮನವಾಗುವಂತೆ ಮಾಡಬೇಕೆಂದು ಕೇಳಿದನು. ತನ್ನ ಪ್ರಭು ನರಸಿಂಹದೇವನ ವಾತ್ಸಲ್ಯದ ಬಗೆಗೆ ವಿಶ್ವಾಸವಿದ್ದ ಪ್ರಹ್ಲಾದ ಮಹಾರಾಜನು ಸ್ವಲ್ಪವೂ ಹೆದರಲಿಲ್ಲ. ಗಂಭೀರವಾಗಿ ಮುಂದೆ ಬಂದು ಭಗವಂತನ ಚರಣ ಕಮಲಗಳ ಎದುರಿಗೆ ನಿಂತು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದನು. ಪ್ರಹ್ಲಾದನ ಬಗ್ಗೆ ವಿಶೇಷ ಪ್ರೀತಿ ವಾತ್ಸಲ್ಯಗಳಿದ್ದ ನರಸಿಂಹದೇವನು ತನ್ನ ದಿವ್ಯ ಹಸ್ತವನ್ನು ಪ್ರಹ್ಲಾದ ತಲೆಯ ಮೇಲೆ ಎಸೆದನು. ಭಗವಂತನೇ ಸ್ವತಃ ಸ್ಪರ್ಶಿಸಿದ್ದರಿಂದ ಪ್ರಹ್ಲಾದ ಮಹಾರಾಜನ್ಗೆ ತತ್ಕ್ಷಣವೇ ಬ್ರಹ್ಮಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಉಂಟಾಯಿತು. ಆಗ ಅವನ ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪೂರ್ವಕವಾಗಿಯೂ ಪೂರ್ಣ ಭಕ್ತಿ ದಿವ್ಯಾನಂದದಿಂದಲೂ ಪ್ರಭುವನ್ನು ಕುರಿತು ಸ್ತೋತ್ರ ಮಾಡಿದನು. ಪ್ರಾರ್ಥನೆಗಳ ರೂಪದಲ್ಲಿ ಪ್ರಹ್ಲಾದ ಮಹಾರಾಜನು ಆಡಿದ ಮಾತುಗಳು ಹೀಗಿವೆ. ಪ್ರಹ್ಲಾದನು ನುಡಿದನು, ದೇವೋತ್ತಮ ಪರಮ ಪುರುಷನಿಗೆ ಸ್ತೋತ್ರವನ್ನು ಅರ್ಪಿಸುತ್ತಾನೆ ಎಂದು ಹೇಳುವ ದ್ರಷ್ಟ ನನಗಿಲ್ಲ. ನಾನು ಕೇವಲ ಭಗವಂತನ ಕೃಪೆಯ ಆಶ್ರಯವನ್ನು ಪಡೆಯಲು ಬಯಸುತ್ತೇನೆ. ಏಕೆಂದರೆ ಭಕ್ತಿ ಇಲ್ಲದೆ ಯಾರು ಅವನನ್ನು ಮೆಚ್ಚಿಸಲಾರರು. ಪ್ರತಿಷ್ಠಿತ ವಂಶದಿಂದಾಗಲಿ, ಹೇರಳ ದನಕನಕದಿಂದಾಗಲಿ, ವಿದ್ಯೆ, ತಪಸ್ಸು, ವ್ರತಗಳಿಂದಾಗಲಿ ಮೆಚ್ಚಿಸುವುದು ಸಾಧ್ಯವಿಲ್ಲ. ವಾಸ್ತವವಾಗಿ ಇವೆಲ್ಲವೂ ಭಗವಂತನಿಗೆ ಎಂದಿಗೂ ಪ್ರಿಯವಾದುದಲ್ಲ. ಏಕೆಂದರೆ ಶುದ್ಧ ಭಕ್ತಿ ಸೇವೆಯೊಂದರ ವಿನಃ ಬೇರೆ ಯಾವುದೇ ಅವನನ್ನು ಸಂತೋಷ ಪಡಿಸದು. ಒಂದು ವೇಳೆ ಭಕ್ತನಲ್ಲದವನು 12 ಬ್ರಾಹ್ಮಣ ಲಕ್ಷಣ ಹೊಂದಿದ್ದು ಅರ್ಹತೆ ಇದ್ದರೂ ಕೂಡ ಭಗವಂತನಿಗೆ ಪ್ರಿಯನಾಗಲಾರ. ಆದರೆ ನಾಯಿ ತಿನ್ನುವ ಚಾಂಡಾಲರ ಮನೆಯಲ್ಲಿ ಹುಟ್ಟಿದರೂ ಅವನು ಭಕ್ತನಾಗಿದ್ದರೂ ಪ್ರಭುವು ಖಂಡಿತವಾಗಿ ಅವನ ಸ್ತುತಿಯನ್ನು ಸ್ವೀಕರಿಸುತ್ತಾನೆ. ಭಗವಂತನಿಗೆ ಯಾರ ಪ್ರಾರ್ಥನೆ ಸ್ತುತಿಗಳು ಅಗತ್ಯವಿಲ್ಲ. ಭಕ್ತನು ಭಗವಂತನನ್ನು ಸ್ತುತಿಸಿದರೆ ಅದರಿಂದ ಭಕ್ತನಿಗೆ ಅಪಾರ ಶ್ರುತಿಗಳು ಅಗತ್ಯವಿಲ್ಲ. ಭಕ್ತನು ಭಗವಂತನನ್ನು ಸ್ತುತಿಸಿದರೆ ಅದರಿಂದ ಭಕ್ತನಿಗೆ ಅಪಾರ ಲಾಭ. ಆದ್ದರಿಂದ ಕೆಳಮಟ್ಟದ ಕುಟುಂಬಗಳಲ್ಲಿ ಜನಿಸಿದ ಅಜ್ಞಾನಿಯಾದ ವ್ಯಕ್ತಿಗಳು ಕೂಡ ಭಗವಂತನಿಗೆ ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಅವನು ಅವುಗಳನ್ನು ಅಂಗೀಕರಿಸುತ್ತಾನೆ. ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡುತ್ತಿದ್ದಂತೆಯೇ ಭಕ್ತನು ಬ್ರಹ್ಮನ್ ನೆಲೆಯಲ್ಲಿ ನಿಲ್ಲುತ್ತಾನೆ. ನರಸಿಂಹದೇವರು ಸಕಲ ಮಾನವ ಜನಾಂಗದ ಒಳಿತಿಗಾಗಿ ಅವತರಿಸನು. ಕೇವಲ ಪ್ರಹ್ಲಾದನ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಭಕ್ತನಲ್ಲದವರ ಕಣ್ಣಿಗೆ ನರಸಿಂಹದೇವರ ಉಗ್ರ ರೂಪವು ಭಯಂಕರವಾಗಿ ಕಾಣಿಸಬಹುದು. ಭಕ್ತನಿಗಾದರೆ ಅವನ ಇತರ ಎಲ್ಲಾ ರೂಪಗಳಲ್ಲಂತೆಯೇ ನಿತ್ಯ ವಾತ್ಸಲ್ಯ ಪೂರ್ಣನು. ಭೌತಿಕ ಜಗತ್ತಿನಲ್ಲಿ ಬದ್ಧ ಜೀವನವು ನಿಜವಾಗಿಯೂ ಭಯಂಕರವಾದದ್ದು. ವಾಸ್ತವವಾಗಿ ಭಕ್ತನು ಬೇರೆ ಯಾರಿಂದಾದರೂ ಹೆದರುವುದಿಲ್ಲ. ಭೌತಿಕ ಅಸ್ತಿತ್ವವನ್ನು ಕುರಿತು ಹೆದರಿಕೆ ಕಾರಣವಾದರೂ ಮಿಥ್ಯ ಅಹಂಕಾರ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ಇಟ್ಟುಕೊಳ್ಳಬೇಕಾದ ಜೀವನ ಲಕ್ಷ್ಯವು ಭಗವಂತನ ದಾಸಾನುದಾಸನಾಗುವ ಸ್ಥಿತಿಯನ್ನು ಪಡೆದುಕೊಳ್ಳುವುದು. ಈ ಜಗತ್ತಿನಲ್ಲಿ ಜೀವಿಗಳು ಅನುಭವಿಸುವ ಕ್ಲೇಶಮಯ ಪರಿಸ್ಥಿತಿಯನ್ನು ಭಗವತ್ ಕೃಪೆಯಿಂದ ಮಾತ್ರವೇ ಪರಿಹರಿಸುವುದು ಸಾಧ್ಯ. ಬ್ರಹ್ಮದೇವನೇ ಮೊದಲಾದ ಭೌತಿಕ ರಕ್ಷಕ ದೇವತೆಗಳೇ ಇದ್ದಾರೆ. ಆದರೆ ತನ್ನ ತಂದೆಯ ಇರುತ್ತನಾದರೂ ದೇವೋತ್ತಮ ಪರಮ ಪುರುಷನು ಅಲಕ್ಷಿಸಿದರೆ
ಅಲಕ್ಷಿಸಿದರೆ ಇವರು ಯಾರು ಏನು ಮಾಡಲರು. ಭಗವಂತನ ಚರಣ ಕಮಲಗಳಲ್ಲಿ ಪೂರ್ಣ ಶರಣಾಗತನಾಗಿ ಆಶ್ರಯ ಪಡೆದವರನ್ನು ಭೌತಿಕ ಪ್ರಕೃತಿಯ ಆಕ್ರಮಣದಿಂದ ರಕ್ಷಿಸುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ಐಕ ಸಂತೋಷದಿಂದ ಆಕರ್ಷಿತನಾಗದೆ ಎಲ್ಲಾ ವಿಧಗಳಿಂದಲೂ ಭಗವಂತನಲ್ಲಿ ಆಶ್ರಯವನ್ನು ಪಡೆಯಬೇಕು. ಅದೇ ಮಾನವನ ಜೀವನ ಧ್ಯೇಯ. ಇಂದ್ರಿಯ ಭೋಗಕ್ಕೆ ಆಕರ್ಷಿತನಾಗಿರುವುದು ಕೇವಲ ಮೂರ್ಖತನ. ಒಬ್ಬ ವ್ಯಕ್ತಿಯು ನಾಗಿದ್ದಾನೆಯೇ ಅಲ್ಲವೋ ಎನ್ನುವುದು ಮೇಲು ಅಥವಾ ಕೀಳದ ಕುಟುಂಬದಲ್ಲಿ ಜನಿಸುವುದರ ಮೂಲಕ ನಿಲ್ಲುವುದಿಲ್ಲ. ಬ್ರಹ್ಮದೇವರ ಮತ್ತು ಲಕ್ಷ್ಮಿಯರು ಭಗವಂತನ ಪೂರ್ಣ ಕೃಪೆಯನ್ನು ಸಂಪಾದಿಸಿಕೊಳ್ಳದೆ ಹೋದರೆ ಒಬ್ಬ ಭಕ್ತನು ಬಹು ಸುಲಭವಾಗಿ ಅಂತಹ ಭಕ್ತಿ ಸೇವೆ ನೆಲೆಯನ್ನು ಸಾಧಿಸಬಹುದು. ಮೇಲ್ಮಟ್ಟದವನಾಗಿ ಕೆಳಮಟ್ಟದವನಾಗ್ಲಿ ಪ್ರತಿಯೊಬ್ಬರ ಮೇಲೆಯೂ ಭಗವತ್ ಕೃಪೆಯು ಒಂದೇ ಸಮನಾಗಿ ಹರಿದು ಬರುತ್ತದೆ. ಪ್ರಹ್ಲಾದ ಮಹಾರಾಜನನ್ನು ನಾರದ ಮಹರ್ಷಿಗಳು ಆಶೀರ್ವದಿಸಿದ್ದರಿಂದ ಪ್ರಹ್ಲಾದನು ಭಕ್ತ ಶ್ರೇಷ್ಠನಾದನು. ಭಗವಂತನ ಯಾವಾಗಲೂ ತನ್ನ ಭಕ್ತರನ್ನು ನಿರಾಕಾರವಾದಿಗಳಿಂದಲೂ ಶೂನ್ಯವಾದಗಳಿಂದಲೂ ರಕ್ಷಿಸುತ್ತಾನೆ. ಅವನು ಅಗತ್ಯ ರಕ್ಷಣೆಯನ್ನು ಎಲ್ಲಾ ಬಗೆಯ ಯೋಜನೆಗಳನ್ನು ನೀಡಲೆಂದು ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಹೀಗೆ ಪರಮ ಪ್ರಭುವು ಕೆಲವೊಮ್ಮೆ ಸಂಹಾರಕನಾಗಿಯೂ ಮತ್ತೆ ಕೆಲವೊಮ್ಮೆ ಸಂರಕ್ಷಣೆಯಾಗಿಯೂ ವರ್ತಿಸುತ್ತಾನೆ. ಯಾವುದೇ ಬಗೆಯ ಪಕ್ಷಪಾತ ಮಾಡಿದನೆಂದು ಭಗವಂತನನ್ನು ಯಾರು ದೂರಬಾರದು. ನಾವು ಈ ಭೌತ ಜಗತ್ತಿನಲ್ಲಿ ಜೀವನ ವೈವಿಧ್ಯವನ್ನು ನೋಡಬೇಕೆನ್ನುವುದು ಅವನ ಹಾಕಿರುವ ಯೋಜನೆ. ಅಂತಿಮವಾಗಿ ಸಮಸ್ತವು ಅವನ ಕೃಪೆಯೇ. ಇಡೀ ಬ್ರಹ್ಮಾಂಡವು ಇಡೀ ಬ್ರಹ್ಮಾಂಡವು ಭಿನ್ನತಾ ರಹಿತವಾಗಿದ್ದರೂ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿಗಿಂತ ಬೇರೆಯಾಗಿದೆ. ಪರಮ ಪ್ರಭುವಿನ ಅನುಗ್ರಹದಿಂದ ಮಾತ್ರವೇ ಈ ಅದ್ಭುತವಾದ ಭೌತ ಪ್ರಕೃತಿಯು ಹೇಗೆ ಕೆಲಸ ಮಾಡುತ್ತದೆನ್ನುವುದನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಮೂಡಿದ ಕಮಲದಲ್ಲಿ ಜನಿಸಿದ ದೇವನಿಗೆ ತಾನು ಹುಟ್ಟಿದ ಮೇಲೆ ಏನು ಮಾಡಬೇಕು ಎನ್ನುವುದು ತಿಳಿದಿರಲಿಲ್ಲ. ಮಧು ಮತ್ತು ಕೈಟಭ ಎಂಬ ಹೆಸರಿನ ಇಬ್ಬರು ರಾಕ್ಷಸರು ಅವನ ಮೇಲೆ ಆಕ್ರಮಣ ಮಾಡಿ ಸಮಸ್ತ ವೇದ ಜ್ಞಾನ ರಾಶಿಯನ್ನು ಅಪಹರಿಸಿ ಬಿಟ್ಟರು. ಭಗವಂತನು ಅವನನ್ನು ಸಂಹರಿಸಿ ಮತ್ತೆ ವೇದ ರಾಶಿಗಳನ್ನು ಬ್ರಹ್ಮದೇವರಿಗೆ ವಹಿಸಿಕೊಟ್ಟನು. ಹೀಗೆ ದೇವತೆಗಳು ಮನುಷ್ಯರ ಪ್ರಾಣಿ ಪಕ್ಷಿಗಳ ಸಾಧು ಸಜ್ಜನರ ಜಲಚರಗಳ ನಡುವೆ ಅವನು ಯುಗಯುಗದಲ್ಲಿಯೂ ಅವತರಿಸುತ್ತಾನೆ. ಅಂತಹ ಎಲ್ಲ ಅವತಾರಗಳ ಉದ್ದೇಶ ಭಕ್ತರನ್ನು ಸಂರಕ್ಷಿಸುವುದು ಮತ್ತು ರಾಕ್ಷಸರನ್ನು ಸಂಹರಿಸುವುದು. ಆದರೆ ಈ ಸಂರಕ್ಷಣಾ ಕಾರ್ಯಗಳು ಪರಮ ಪ್ರಭುವಿನಲ್ಲಿ ಯಾವುದೇ ತೆರನಾದ ಪಕ್ಷಪಾತವನ್ನು ಆರೋಪಿಸುವುದಿಲ್ಲ. ಬದ್ಧಾತ್ಮನು ಯಾವಾಗಲೂ ಬಹಿರಂಗ ಶಕ್ತಿಯ ಕಡೆಗೆ ಆಕರ್ಷಿತನಾಗಿರುತ್ತಾನೆ. ಆದ್ದರಿಂದ ಅವನು ಕಾಮಲೋಭಿಗಳಿಗೆ ವಶನಾಗಿ ಭೌತ ಪ್ರಕೃತಿಯ ನಿಯಮಗಳ ಅಧೀನನಾಗಿ ನರಳುತ್ತಾನೆ. ಭಗವಂತನ ಭಕ್ತನಿಗೆ ತೋರಿಸುವ ಅವ್ಯಾಜ ಕೃಪೆಯು ಭೌತ ಅಸ್ತಿತ್ವದ ಮುಷ್ಟಿಯಿಂದ ಹೊರಬರಲು ಅವನಿಗಿರುವ ಏಕೈಕ ಮಾರ್ಗವಾಗುತ್ತದೆ. ಭಗವಂತನ ಲೀಲೆಗಳನ್ನು ಕೊಂಡಾಡುವುದರಲ್ಲಿ ನಿರತನಾಗಿರುವ ಯಾರೇ ಆಗಲಿ ಈ ಜಗತ್ತಿನ ವಿಷಯದಲ್ಲಿ ಎಂದೆಂದೂ ನಿರ್ಭೀತನಾಗಿರುತ್ತಾನೆ. ಹಾಗೆ ಭಗವಂತನನ್ನು ಕೊಂಡಾಡಲಾರದವನು ಸಕಲ ಕ್ಲೇಶ ಸಂಕಟಗಳಿಗೆ ಈಡಾಗುತ್ತಾನೆ. ಪ್ರಭುಜಿ ಓದೋಣ. ಪ್ರಭುಜಿ ಯಾರಾದ್ರೂ ಓದ್ತಾರ? ಆಶ್ರಯ ಮಾತಾಜಿ ಓದ್ತೀರಾ? ಓದ್ಲಾ ಗುರುಜಿ? ಹರೇ ಕೃಷ್ಣ ಓದಿ ಮಾತಾಜಿ. ಮಾತಾಜಿ ಓದಿ. ಹರೇ ಕೃಷ್ಣ. ಆಶ್ರಯ ಮಾತಾಜಿ ಓದಿ. ಯಾರು ಓದ್ತೀರಾ? ಏಕಾಂತ ಸ್ಥಳದಲ್ಲಿ ಕುಳಿತು ಮೌನವಾಗಿ ಭಗವಂತನನ್ನು ಪೂಜಿಸಿ ಮೆಚ್ಚಿಸಿದವರು ತಮ್ಮ ಮೋಕ್ಷವನ್ನು ಪಡೆಯಲು ಅರ್ಹರಾಗಬಹುದು. ಆದರೆ ಶುದ್ಧ ಭಕ್ತನಾದರೂ ಇತರರು ಕಷ್ಟಪಡುವುದನ್ನು ನೋಡಿ ದುಃಖಿಸುತ್ತಾನೆ. ಹಾಗಾಗಿ ತನ್ನ ಮೋಕ್ಷಕ್ಕೆ ಲಕ್ಷ್ಯ ಕೊಡದೆ ಅವನು ಸದಾ ಭಗವಂತನನ್ನು ಕೊಂಡಾಡುತ್ತಾ ಅವನ ಮಹಿಮೆಗಳನ್ನು ಬೋಧಿಸುವುದರಲ್ಲಿ ನಿರತನಾಗುತ್ತಾನೆ. ಆದ್ದರಿಂದ ಪ್ರಹ್ಲಾದ ಮಹಾರಾಜನು ತನ್ನ ಗೆಳೆಯರಿಗೂ ಬಿಡುಗಡೆಯನ್ನು ದೊರಕಿಸಿಕೊಡಲು ಉಪದೇಶ ಮಾಡುತ್ತಿದ್ದನೇ ಹೊರತು ಎಂದಿಗೂ ಮೌನವಾಗಿ ತನ್ನಷ್ಟಕ್ಕೆ ತಾನು ಇದ್ದು ಬಿಡಲಿಲ್ಲ. ಮೌನವಾಗಿರುವುದು, ವ್ರತ ನೇಮಗಳನ್ನು ಆಚರಿಸುವುದು, ವೇದದ ಅಧ್ಯಯನ, ಧಾರ್ಮಿಕ ಸಂಸ್ಕಾರಗಳನ್ನು ಆಚರಿಸುವುದು, ಏಕಾಂತ ಸ್ಥಳದಲ್ಲಿ ವಾಸಿಸುವುದು, ಜಪ ಮತ್ತು ಸಮಾಧಿ ಧ್ಯಾನಗಳ ಆಚರಣೆ ಇವೆಲ್ಲವೂ ಮೋಕ್ಷ ಸಾಧನೆಯ ಅಂಗೀಕೃತ ಮಾರ್ಗಗಳೇ. ಆದರೂ ಅವೆಲ್ಲವನ್ನು ಹೇಳಿರುವುದು ಭಕ್ತರಲ್ಲದವರಿಗಾಗಿ ಅಥವಾ ಇತರರನ್ನು
ಬಲಿಕೊಟ್ಟು ತಾವು ಬದುಕಲು ಬಯಸುವ ಮೋಸಗಾರರಿಗಾಗಿ. ಅಂತಹ ವಂಚನೆ ಎಳ್ಳಷ್ಟು ಇಲ್ಲದ ಒಬ್ಬ ಶುದ್ಧ ಭಕ್ತನು ಭಗವಂತನನ್ನು ಮುಖಾಮುಖಿಯಾಗಿ ನೋಡಲು ಸಮರ್ಥನಾಗುತ್ತಾನೆ. ಕಂಟಿನ್ಯೂ ಮಾಡೋದ ಇನ್ನು ಸ್ವಲ್ಪ ಇದೆ ಮಾಡಿ. ಓಕೆ. ಸೃಷ್ಟಿಯ ರಚನೆಯನ್ನು ಕುರಿತ ಪರಮಾಣು ಸಿದ್ಧಾಂತವು ವಾಸ್ತವಿಕವಾದುದಲ್ಲ. ಭಗವಂತನೇ ಪ್ರತಿಯೊಂದರ ಮೂಲ. ಆದ್ದರಿಂದ ಅವನೇ ಈ ಸೃಷ್ಟಿಯ ಕಾರಣ. ವ್ಯಕ್ತಿಯು ಸದಾಕಾಲವೂ ಭಗವಂತನನ್ನು ವಂದಿಸುತ್ತಾ ಸ್ತುತಿಸುತ್ತಾ ಭಗವಂತನಿಗಾಗಿ ಕೆಲಸ ಮಾಡುತ್ತಾ ದೇವಾಲಯಗಳಲ್ಲಿ ಅವನನ್ನು ಪೂಜಿಸುತ್ತಾ ಸದಾ ಅವನನ್ನು ಸ್ಮರಿಸುತ್ತಾ ಸದಾ ಅವನ ದಿವ್ಯ ಲೀಲಾ ವಿನೋದಗಳನ್ನು ಆಲಿಸುತ್ತಾ ಇರಬೇಕು. ಈ 6 ಬಗೆಯ ಚಟುವಟಿಕೆಗಳಿಲ್ಲದೆ ವ್ಯಕ್ತಿಯ ಭಕ್ತಿ ಸೇವೆಯಲ್ಲಿ ನಿರತನಾದಂತೆ ಆಗುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದಿದೆ ಓದ್ಬಿಡಿ, ಇಷ್ಟಿದೆ. ಓಕೆ ಪ್ರಭುಜಿ. ಹೀಗೆ ಪ್ರಹ್ಲಾದ ಮಹಾರಾಜನು ಪರಮಪ್ರಭುವನ್ನು ಸ್ತೋತ್ರ ಮಾಡಿ ಪ್ರತಿ ಹೆಜ್ಜೆಯಲ್ಲಿಯೂ ಅವನ ಕರುಣೆಯನ್ನು ಯಾಚಿಸಿದನು. ಭಗವಾನ್ ನರಸಿಂಹದೇವನು ಪ್ರಹ್ಲಾದನ ಪ್ರಾರ್ಥನೆಯನ್ನಾಲಿಸಿ ಶಾಂತನಾದನು. ಸಕಲ ಸೌಭಾಗ್ಯವನ್ನು ತರುವ ವರಗಳನ್ನು ಪ್ರಹ್ಲಾದನಿಗೆ ಅನುಗ್ರಹಿಸಲು ಮುಂದಾದನು. ಆದರೆ ಪ್ರಹ್ಲಾದ ಮಹಾರಾಜನು ಲೌಕಿಕ ವರಗಳ ಸೆಳೆತಕ್ಕೆ ಸಿಕ್ಕಲಿಲ್ಲ. ತಾನು ನಿರಂತರವಾಗಿ ಭಗವಂತನ ದಾಸನಾಗಿರಬೇಕೆಂದು ಅವನು ಬಯಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇದು ತಾತ್ಪರ್ಯ, ಇದರ ಬಗ್ಗೆ ತಾತ್ಪರ್ಯವನ್ನು ಆಗಾಗ್ಲೇ ಚರ್ಚೆ ಮಾಡಿದೀವಿ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲಿ ತುಂಬಾ ಅದ್ಭುತವಾಗಿ ಇಲ್ಲಿ ಹೇಳಲಾಗಿದೆ. ಯಾರು ಬೇಕಾದ್ರೂ ಭಗವಂತನ ಭಕ್ತರಾಗ್ಬೋದು. ಎಲ್ಲಿವರೆಗೂ ಭಗವಂತನ ಭಕ್ತರಾಗೋದಿಲ್ಲವೋ, ಎಲ್ಲಿವರೆಗೂ ಭಗವಂತನ ಪಾದ ಕಮಲಗಳಲ್ಲಿ ನಾವು ಶರಣಾಗತರಾಗುವುದಿಲ್ಲವೋ ಅಲ್ಲಿವರೆಗೂ ನಮಗೆ ಭಕ್ತಿ ಸಿಗೋದಿಲ್ಲ. ಎಲ್ಲಿವರೆಗೂ ಭಕ್ತಿ ಸಿಗೋದಿಲ್ವೋ ಅಲ್ಲಿವರೆಗೂ ಭಗವಂತ ಅರ್ಥ ಆಗೋದಿಲ್ಲ. ಎಲ್ಲಿವರೆಗೂ ಭಗವಂತ ಅರ್ಥ ಆಗೋದಿಲ್ಲವೋ ನಾವು ಭಗವಂತ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ನಮಗೆ ಇಲ್ಲಿ ಇದೆಲ್ಲವನ್ನು ಓದುವ ಒಂದು ಇದು ಕೂಡ ಇಲ್ಲ, ನಮಗೆ ಒಂದು ಯೋಗ್ಯತೆಗಳು ಕೂಡ ಇಲ್ಲ. ಪ್ರಹ್ಲಾದ ಮಹಾರಾಜನೇ ಹೇಳ್ತಾನೆ, ನನಗೆ ಈ ಪರಮಪ್ರಭುವಿನ ಬಳಿ ಹೋಗಿ ಪ್ರಾರ್ಥನೆ ಮಾಡುವಷ್ಟು ಯೋಗ್ಯತೆ ಇಲ್ಲ. ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿರುವವನು. ಸೊ ನಾನು ಆದ್ರಿಂದ ಪರಮ ಭಕ್ತ ಅವನೇ ಹೇಳ್ತಾ ಇದ್ದಾನೆ, ನಾನು ಕೂಡ ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ಕೆಳಮಟ್ಟದ ಲೋಕಗಳಲ್ಲಿ ಕೆಳಮಟ್ಟದ ನಾನು ಒಂದು ಕುಲದಲ್ಲಿ ಹುಟ್ಟಿರೋದ್ರಿಂದ ನನಗೆ ಅದರ ಯೋಗ್ಯತೆ ಇಲ್ಲ. ಆದ್ರೆ ನಾವೇನ್ ಅಂದ್ಕೊಳ್ತೀವಿ, ನಾವೆಲ್ಲ ನಾವೊಂದು 8-10 ರೌಂಡ್ ಸುತ್ತ ಮಾಡ್ತೀವಿ, ನಾವು ಭಕ್ತರು ಡಿವೋಟೀಸ್ ಅಂತ ನಾವು ಹೇಳ್ಕೊತೀವಿ. ಆದ್ರೆ ಪ್ರಹ್ಲಾದ ಮಹಾರಾಜ ಎಲ್ಲಾ ದೇವತೆಗಳಿಗಿಂತನೂ ಉತ್ತಮವಾದವನು. ಇಲ್ಲಿ ಬ್ರಹ್ಮದೇವರೇ ಹೇಳ್ಬಿಟ್ಟಿದ್ದಾರೆ, ಅಯ್ಯೋ ಇವ್ರ ನಮ್ ಕೈಲಿ ಯಾರು ಕೈಲೂ ಆಗೋಲ್ಲ, ನೀನೇ ಹೋಗ್ಬೇಕು. ನರಸಿಂಹದೇವರ ಒಂದು ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕೆ ಅಂತ. ಲಕ್ಷ್ಮೀದೇವಿ ಕೂಡ ಹೇಳ್ತಾರೆ, ನನ್ನ ಕೈಲಾಗೋದಿಲ್ಲ, ಈ ರೀತಿಯ ಉಗ್ರ ಸ್ವಭಾವವನ್ನು ನಾನು ಎಂದೂ ಕಂಡಿಲ್ಲ. ಅವರನ್ನು ಶಾಂತಪಡಿಸುವುದು, ಭಗವಂತನ ಶಾಂತಪಡಿಸುವುದು ಹೇಗೆ, ಈ ರೀತಿಯ ಉಗ್ರ ಸ್ವಭಾವ ನನಗೂ ಕೂಡ ಗೊತ್ತಿಲ್ಲ, ನನಗೂ ಹೆದರಿಕೆ ಆಗ್ತಾ ಇದೆ ಅಂತ. ಆಗ ಪ್ರಹ್ಲಾದ ಮಹಾರಾಜರು ಹೋಗ್ತಾರೆ ಮತ್ತು ಭಗವಂತನ ಪಾದ ಕಮಲಗಳಲ್ಲಿ, ಚರಣ ಕಮಲಗಳಲ್ಲಿ ತನ್ನ ಒಂದು ಶಿರಸ್ಸನ್ನು ಇಟ್ಟು ಭಗವಂತನ ಆಶೀರ್ವಾದವನ್ನು ಬೇಡ್ತಾರೆ. ಭಗವಂತ ತಕ್ಷಣವೇ ಒಂದು ತಮ್ಮ ಒಳ್ಳೆಯ ಮನಸ್ಥಿತಿಗೆ ಹಿಂದಿರುಗ್ತಾರೆ. ತಮ್ಮ ಶಾಂತ ಮನಸ್ಥಿತಿಗೆ ಭಗವಂತ ಹಿಂದಿರುಗಿಸ್ತಾನೆ. ಸೊ ಮತ್ತೆ ಶಾಂತ ಸಮಸ್ಥಿತಿಗೆ ಹಿಂದಿರುಗಿದ ನಂತರ ಭಗವಂತ, ನಿಂಗೆ ಹೇಳು, ಏನ್ ವರ ಬೇಕು, ನಿನ್ನಿಂದ ತುಂಬಾ ಸಂತುಷ್ಟ ಆಗಿದೆ, ನನಗೆ ಏನ್ ವರ ಬೇಕು ಹೇಳು ಅಂತ ಕೇಳ್ತಾನೆ. ಆಗ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ನನಗೆ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಕರುಣೆಯನ್ನು ಕೊಡು. ನಾನು ಸಕಲ ಸೌಭಾಗ್ಯವನ್ನು ತರುವ ಅನೇಕ ವರಗಳನ್ನು ತರುವ ಪ್ರಹ್ಲಾದರಿಗೆ ಅನುಗ್ರಹಿಸ್ಲಿಕ್ಕೆ ಭಗವಂತ ಮುಂದಾಗ್ತಾನೆ. ಆದ್ರೆ ಪ್ರಹ್ಲಾದ ಮಹಾರಾಜರು ಏನ್ ಹೇಳ್ತಾರೆ, ನನಗೆ ಈ ಲೌಕಿಕ ವರಗಳ ಸೆಳೆತ ನನಗೆ ಬೇಡ. ನನಗೆ ಏನಾಗ್ಬೇಕು, ನಿರಂತರವಾಗಿ ನಿನ್ನ ದಾಸನಾಗ್ಬೇಕು. ನಿನ್ನ ದಾಸ ಅಂತಾನು ಕೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ನಿನ್ನ ದಾಸರು ಯಾರಿದ್ದಾರೆ ಅವರ ದಾಸರಾಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂದ್ಬಿಟ್ಟು ಈ ರೀತಿಯಾಗಿ. ಸೊ ಇಲ್ಲಿ ಭಗವಂತನ ದಾಸರಾಗಿ ನಾವು ಶ್ರೀಲ ಪ್ರಭುಪಾದರ ದಾಸರಾಗ್ಬೇಕು. ಶ್ರೀಲ ಪ್ರಭುಪಾದರು ಮತ್ತೆ ದಾಸರೇ ಆಗಿರ್ತಾರೆ, ಅವರ ದಾಸರಾಗ್ಬೇಕು. ಸೊ ಈ ರೀತಿಯಾಗಿ ನಾವು ಈ 7ನೇ ಅಧ್ಯಾಯದ ಒಂದು ಪ್ರಾರಂಭವನ್ನು ಶುರು ಮಾಡಿದ್ದೀವಿ. 9ನೇ ಅಧ್ಯಾಯ 7ನೇ ಸ್ಕಂದದ ಪ್ರಾರಂಭ, 7ನೇ ಸ್ಕಂದದ 9ನೇ ಅಧ್ಯಾಯದ ಪ್ರಾರಂಭ. ಇಲ್ಲಿ ಮೊದಲ 7 ಶ್ಲೋಕಗಳನ್ನು ನಾವು ಸುಮ್ಮನೆ ಓದ್ಕೊಂಡು ಹೋಗೋಣ. ನಂತರ 8ನೇ ಶ್ಲೋಕದಿಂದ ನಿಜವಾದ ಪ್ರಾರ್ಥನೆಗಳು ಪ್ರಾರಂಭವಾಗುತ್ತವೆ. ಸೊ ಆ ಪ್ರಾರ್ಥನೆಗಳನ್ನು ನಾವು ವಿಶ್ಲೇಷವಾಗಿ ಒಂದು ಸಂಪೂರ್ಣವಾಗಿ ನೋಡ್ಲಿಕ್ಕಿದ್ದೇವೆ. ಸೊ ಇವಾಗ ಯಾರು ಓದ್ತೀರಾ? ಇವಾಗ ಅಶ್ವಿನಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 1. ಅಶ್ವಿನಿ ಮಾತಾಜಿ. ಶ್ರೀನಾರದ ಉವಾಚ ಏವಂ ಸುರಾಧಯಾ ಸರ್ವೇ ಬ್ರಹ್ಮರುದ್ರಾ ಪುರಾಸರಾ ನೋಪೈತೋ ಮಶಕನ್ಮುನ್ಯ ಸಂರಬ್ಧುಂ ಸುದರಾಸದಂ. ಅನುವಾದ:
ನಾರದ ಮಹರ್ಷಿಗಳು ಮುಂದುವರಿಸಿದರು. ಬ್ರಹ್ಮ, ಶಿವ ಮೊದಲಾದವರನ್ನು ಮುಂದಿಟ್ಟುಕೊಂಡ ದೇವತೆಗಳಿಗೆ ಕೂಡ ಭಗವಂತನ ಎದುರಿಗೆ ಬರಲು ಧೈರ್ಯವಾಗಲಿಲ್ಲ. ಆ ಸಮಯದಲ್ಲಿ ಭಗವಂತನು ಅತಿಯಾಗಿ ತಪ್ತನಾಗಿದ್ದನು. ಭಾವಾರ್ಥ: ಶ್ರೀಲ ನರೋತ್ತಮದಾಸ ಠಾಕೂರರು ತಮ್ಮ ಪ್ರೇಮ ಭಕ್ತಿ ಚಂದ್ರಿಕಾ ಕೃತಿಯಲ್ಲಿ ಹೀಗೆ ಹಾಡಿದ್ದಾರೆ: ಕ್ರೋಧ ಭಕ್ತ ದ್ವೇಷಿ ಜನೇ. ಭಕ್ತರನ್ನು ದ್ವೇಷಿಸುವ ರಾಕ್ಷಸರನ್ನು ಶಿಕ್ಷಿಸುವುದಕ್ಕಾಗಿ ಕ್ರೋಧವನ್ನು ಬಳಸಬೇಕು. ದೇವೋತ್ತಮ ಪರಮ ಪುರುಷನಲ್ಲಿಯೂ ಹಾಗೂ ಅವನ ಭಕ್ತನಲ್ಲಿಯೂ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳು ಕೂಡ ಸೂಕ್ತ ಉಪಯೋಗಕ್ಕೆ ಬರುತ್ತವೆ. ಭಗವದ್ ಭಕ್ತನು ದೈವ ನಿಂದನೆಯನ್ನಾಗಲಿ ಇತರ ಭಕ್ತರ ನಿಂದೆಯನ್ನಾಗಲಿ ಸಹಿಸಲಾರನು. ಹಾಗೆಯೇ ತನ್ನ ಭಕ್ತನನ್ನು ಯಾರಾದರೂ ನಿಂದಿಸಿದರೆ ಭಗವಂತನು ಅದನ್ನು ಸಹಿಸಲಾರನು. ಹಾಗಾಗಿ ನರಸಿಂಹದೇವನು ಎಷ್ಟರ ಮಟ್ಟಿಗೆ ಕ್ರುದ್ಧನಾಗಿದ್ದರೆಂದರೆ ಬ್ರಹ್ಮ, ಶಿವ, ಕೊನೆಗೆ ಭಗವಂತನ ನಿತ್ಯ ಸಂಗಾತಿಯಾದ ಲಕ್ಷ್ಮಿ ಮೊದಲಾದ ಶ್ರೇಷ್ಠ ದೇವತೆಗಳೂ ಕೂಡ ಅವನ ಮಹಿಮೆಗಳನ್ನು ಪರಿಪರಿಯಾಗಿ ವರ್ಣಿಸಿ ಸ್ತುತಿಸಿದರೂ ಕೂಡ ಅವನನ್ನು ಶಾಂತಗೊಳಿಸಲು ಸಮರ್ಥರಾಗಲಿಲ್ಲ. ಭಗವಂತನ ಕ್ರೋಧವನ್ನು ಶಮನಗೊಳಿಸುವುದು ಬೇರೆ ಯಾರಿಗೂ ಸಾಧ್ಯವಾಗದಾಯಿತು. ಆದರೆ ಪ್ರಭುವು ಪ್ರಹ್ಲಾದನ ವಿಷಯದಲ್ಲಿ ತನ್ನ ಅಪಾರ ವಾತ್ಸಲ್ಯವನ್ನು ತೋರಿಸಲು ಬಯಸಿದ್ದರಿಂದ ದೇವತೆಗಳು ಅಲ್ಲಿ ಪರಮ ಪ್ರಭುವಿನೆದುರಿಗೆ ನೆರೆದಿದ್ದ ಇತರರು ಅವನನ್ನು ಪ್ರಸನ್ನಗೊಳಿಸಲು ಪ್ರಹ್ಲಾದ ಮಹಾರಾಜರನ್ನು ಮುಂದಕ್ಕೆ ನೂಕಿದರು. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 2 ಯಾರು ಓದ್ತೀರಾ? ನಾನು ಓದ್ಲಾ ಗುರುಜಿ? ಓದಿ ಮಾತಾಜಿ. ಗೀತಾ ಮಾತಾಜಿ. ಶ್ಲೋಕ 2. ಸಾಕ್ಷಾತ್ ಶ್ರೀ ಪ್ರೇಷಿತ ದೈರ್ವೈ ದೃಷ್ಟ್ವಾ ತಂ ಮಹದದ್ಭುತಂ ಅದೃಷ್ಟಾಶ್ರುತ ಪೂರ್ವಾತ್ವಾತ್ ಸ ನೋಪೇಯಾಯ ಶಂಕಿತ. ಅನುವಾದ: ಭೀತಿಯಿಂದ ಭಗವಂತನ ಸಮೀಪಕ್ಕೆ ಹೋಗಲಾಗದೆ ಅಲ್ಲಿ ನಿಂತಿದ್ದ ಎಲ್ಲಾ ದೇವತೆಗಳು ಸೇರಿ ಭಗವಂತನ ಸಮೀಪಕ್ಕೆ ಹೋಗಬೇಕೆಂದು ಭಾಗ್ಯ ದೇವತೆ ಲಕ್ಷ್ಮೀ ದೇವಿಯನ್ನು ಕೋರಿದರು. ಆದರೆ ಆಕೆಯು ಹಿಂದೆಂದೂ ಅಂತಹ ಅದ್ಭುತ ಭಯಂಕರ ರೂಪವನ್ನು ನೋಡಿರಲಿಲ್ಲವಾದ್ದರಿಂದ ಅವನನ್ನು ಸಮೀಪಿಸಲಾರದೆ ಹೋದಳು. ಭಾವಾರ್ಥ: ಭಗವಂತನಿಗೆ ಲೆಕ್ಕವಿಲ್ಲದಷ್ಟು ರೂಪಗಳಿವೆ, ಆಕಾರಗಳಿವೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅವೆಲ್ಲವನ್ನೂ ವೈಕುಂಠದಲ್ಲಿವೆ. ಆದರೂ ಲೀಲಾಶಕ್ತಿಯಿಂದ ಪ್ರಚೋದಿತಳಾಗಿ ಲಕ್ಷ್ಮಿಯು ಭಗವಂತನ ಈ ಅಭೂತಪೂರ್ವ ರೂಪವನ್ನು ಸಹಿಸಿಕೊಳ್ಳದಾದಳು. ಈ ಸಂದರ್ಭದಲ್ಲಿ ಶ್ರೀಲ ಮಧ್ವಾಚಾರ್ಯರು ಬ್ರಹ್ಮಾಂಡ ಪುರಾಣದ ಈ ಶ್ಲೋಕಗಳನ್ನು ಹೇಳುತ್ತಾರೆ: ಅದೃಷ್ಟಾಶ್ರುತ ಪೂರ್ವತ್ವಾದನೈ ಸಾಧಾರಣೈರ್ಜನೈ ನರಸಿಂಹ ಶಂಕಿತ ದೇವ ಶ್ರೀರ್ಲೋಕ ಲೋಹಾಯ ನೋ ಯಯೌ ಪ್ರಹ್ಲಾದೆ ಚೈವ ವಾತ್ಸಲ್ಯ ದರ್ಶನಾಯ ಹರೇರಪಿ ಜ್ಞಾತ್ವಾ ಮನಸ್ತಥಾ ಬ್ರಹ್ಮ ಪ್ರಹ್ಲಾದಂ ಪ್ರೇಷಯುತ್ತದಾ ಏಕತ್ರೈಕಸೈ ವಾತ್ಸಲ್ಯಂ ವಿಶೇಷ ದರ್ಶಯೇದ್ದರಿ ಅವರಸ್ಯಾಪಿ ಮೋಹಾಯ ಕರ್ಮಣೈವಾಪಿ ವತ್ಸಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸಾಮಾನ್ಯ ಜನರಿಗೆ ಭಗವಂತನ ನರಸಿಂಹದೇವ ರೂಪವು ಎಂದೂ ನೋಡಿರದ ಅದ್ಭುತ ಭೀಷಣ ರೂಪವೇ ನಿಜ. ಆದರೆ ಪ್ರಹ್ಲಾದನಂತಹ ಭಕ್ತರಿಗೆ ಭಗವಂತನ ಅಂತಹ ಕ್ರೋಧತಪ್ತವಾದ ಭೀಕರ ರೂಪವು ಅಸಾಧಾರಣವೆನಿಸುವುದಿಲ್ಲ. ಭಗವಂತನು ಹೇಗೆ ತನಗೆ ಇಚ್ಛೆ ಬಂದ ರೂಪದಲ್ಲಿ ಪ್ರಕಟವಾಗಬಲ್ಲನು ಎಂಬುದನ್ನು ಭಕ್ತರು ಭಗವತ್ ಕೃಪೆಯಿಂದಲೇ ಬಹು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಭಕ್ತನು ಎಂದಿಗೂ ಅಂತಹ ರೂಪವನ್ನು ನೋಡಿ ಹೆದರುವುದಿಲ್ಲ. ಪ್ರಹ್ಲಾದನ ಮೇಲೆ ಭಗವಂತನ ವಿಶೇಷ ಅನುಗ್ರಹವಿದ್ದಿತ್ತು. ಆದ್ದರಿಂದ ದೇವತೆಗಳೆಲ್ಲರೂ ಲಕ್ಷ್ಮೀದೇವಿಯೂ ಕೂಡ ಕೂಡಿ ಭೀತಿಯಿಂದ ತತ್ತರಿಸುತ್ತಿದ್ದರು. ಅವನು ಮಾತ್ರ ನಿರ್ಭೀತನಾಗಿ ಮೌನವಾಗಿ ನಿಂತಿದ್ದನು. ನಾರಾಯಣ ಪರಹ ಸರ್ವೇನ ಕುತಶ್ಚನ ಬಿಭ್ಯತಿ. ಭಾಗವತ 6.17.28. ಪ್ರಹ್ಲಾದ ಮಹಾರಾಜನಂತಹ ನಾರಾಯಣನ ಶುದ್ಧ ಭಕ್ತನು ಭೌತ ಜೀವನದ ಗಂಡಾಂತರ ಸ್ಥಿತಿಯಿಂದ ವಿಚಲಿತನಾಗದಿರುವುದು ಮಾತ್ರವಲ್ಲ, ಭಕ್ತನ ಭೀತಿಯನ್ನು ಹೋಗಲಾಡಿಸಲು ಭಗವಂತನು ಪ್ರಕಟವಾದಾಗಲೂ ತನ್ನ ನಿರ್ಭೀತ ಮನಸ್ಥಿತಿಯನ್ನು ಹಾಗೆಯೇ ಕಾಪಾಡಿಕೊಂಡಿರುತ್ತಾನೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ಯಾರು ಭಕ್ತರಾಗಿರ್ತಾರೆ ಅವರು ಭಗವಂತನ ಯಾವುದೇ ರೂಪದಲ್ಲಿ ಆಗಿರಲಿ ಅಥವಾ ಒಂದು ಐಹಿಕ ಲೋಕದ ಯಾವುದೇ ರೂಪದಲ್ಲಿ ಯಾವ ರೀತಿಯ ಕಷ್ಟಗಳು ಬಂದರೂ ಕೂಡ ಅವರು ನಿರ್ಭೀತರಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಭಗವಂತ ನನ್ನೇನು ಮಾಡೋದಿಲ್ಲ ಅಂತ. ಯಾಕಂದ್ರೆ ಭಗವಂತ ಕೃಪೆ ಎಲ್ಲರ ಮನುಷ್ಯರ ಮೇಲೆ, ಎಲ್ಲ ಜೀವಿಗಳ ಮೇಲೂ ಇದೆ. ನನ್ನ ಮೇಲೂ ಕೂಡ ಭಗವಂತನ ಒಂದು ಕೃಪೆ ಇದ್ದೇ ಇರುತ್ತೆ. ಅದರಿಂದ ಭಗವಂತನ ಒಂದು ಮೇಲೆ ವಿಶ್ವಾಸ ಇರುತ್ತೆ ಭಕ್ತನಿಗೆ, ನಿಜವಾದ ವಿಶ್ವಾಸ ಇರುತ್ತೆ. ಯಾಕಂದ್ರೆ ಅವನು ಶರಣಾಗತಿಯನ್ನು ಹೊಂದಿರ್ತಾನೆ. ಸೊ ಅದರಿಂದ ಭಗವಂತನ ಭಕ್ತರಿಗೆ ಯಾವುದೇ ರೀತಿಯ ಒಂದು ಹೆದರಿಕೆ ಇರುವುದಿಲ್ಲ.
ಅಶ್ವಿನಿ ರಾವ್ ಮಾತಾಜಿ ಓದ್ತೀರಾ 3ನೇ ಶ್ಲೋಕ? ಹರೇ ಕೃಷ್ಣ ಪ್ರಭುಜಿ ಹರೇ ಓದ್ತೇನೆ. ಕೃಷ್ಣ ಮಾತಾಜಿ ಶ್ಲೋಕ ಓದಿ. 3. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಾಪಿತ್ರೇ ಕುಪಿತಂ ಪ್ರಭುಂ. ಅನುವಾದ: ಆಮೇಲೆ ಬ್ರಹ್ಮದೇವನು ತನ್ನ ಸಮೀಪದಲ್ಲಿ ನಿಂತಿದ್ದ ಪ್ರಹ್ಲಾದನನ್ನು ಕೋರಿದನು. ಮಗು ಭಗವಾನ್ ನರಸಿಂಹದೇವನು ಅಸುರನಾಗಿದ್ದ ನಿನ್ನ ತಂದೆಯ ಬಗೆಗೆ ಅಪಾರವಾಗಿ ಕೋಪಗೊಂಡಿದ್ದಾನೆ. ಮುಂದೆ ಹೋಗಿ ಅವನನ್ನು ಪ್ರಸನ್ನಗೊಳಿಸು. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ. ಇಲ್ಲಿ ಬ್ರಹ್ಮದೇವರು ತಮ್ಮ ಪ್ರಹ್ಲಾದನ್ನು ಕೋರ್ಕೊಳ್ತಾರೆ. ಯಾಕಂದ್ರೆ ಯಾರು ಕೂಡ ತಮ್ಮ ಪ್ರಯತ್ನವನ್ನು ಮಾಡಿದರೆ ಯಾರು ಕೂಡ ಭಗವಂತನ ಒಂದು ಬಳಿಗೆ ಹೋಗ್ಲಿಕ್ಕೆ ಒಂದು ಹೆದರ್ಕೋತಾ ಇದ್ದಾರೆ. ಆಗ ಬ್ರಹ್ಮದೇವನು ಹೇಳ್ತಾ ಇದ್ದಾನೆ ಪ್ರಹ್ಲಾದ ಮಹಾರಾಜನನ್ನು, ಚಿಕ್ಕ ಮಗು ಅವನು ಕೇಳ್ಕೊತಾ ಇದ್ದಾರೆ, ಮಗು ಹೋಗು, ಭಗವಾನ್ ನರಸಿಂಹದೇವನು ನಿನ್ನ ತಂದೆ ಬಗ್ಗೆ ತುಂಬಾ ಕೋಪಗೊಂಡಿದ್ದಾನೆ, ಮುಂದೆ ಹೋಗಿ ಅವನನ್ನು ಪ್ರಸನ್ನಗೊಳಿಸು ಅಂತ ಪ್ರಹ್ಲಾದ ಮಹಾರಾಜರಲ್ಲಿ ಕೇಳ್ಕೊತಾನೆ. ಈಗ ಬ್ರಹ್ಮದೇವನು ಮಹಾದೇವ, ಅವನು ನಮ್ಮೆಲ್ಲರೂ ಪಿತಾಮಹ, ಅವನು ನಮ್ಗೆಲ್ರಿಗಿಂತ ಹೆಚ್ಚು ಗೊತ್ತಿದೆ ಭಗವಂತನ ಬಗ್ಗೆ. ಅವನೇ ಹೇಳ್ತಾ ಇದ್ದಾನೆ, ಮಗು ಆ ಪ್ರಹ್ಲಾದ ಮಹಾರಾಜನನ್ನು ಮುಂದೆ ತಳ್ತಾ ಇದ್ದಾರೆ, ನೀನು ಹೋಗು, ನೀನ್ ಮಾಡು, ನಿನ್ ಕೈಲಾಗುತ್ತೆ ಅಂದ್ಬಿಟ್ಟು. ಸೊ ಅವನಿಗೆ ಯಾಕಂದ್ರೆ ಬ್ರಹ್ಮದೇವನಿಗೆ ಗೊತ್ತಿದೆ ಪ್ರಹ್ಲಾದ ಮಹಾರಾಜ ನನಗಿಂತ ದೊಡ್ಡ ಭಕ್ತ ಅಂತ ಹೇಳಿ, ಆದ್ರಿಂದ ಅವನನ್ನು ಮುಂದಕ್ಕೆ ಕಳಿಸ್ತಾ ಇರ್ತಾರೆ. ಸುನೀತಾ ಮಾತಾಜಿ 4ನೇ ಶ್ಲೋಕ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. 4ನೇ ಶ್ಲೋಕ ಯಾರು ಓದ್ತೀರಾ? ಅತೇತೀಶ್ ಶನಕೈರ ರಾಜನ್ ಭಾಗವತೋರ್ಭಕ್ತಃ ಉಪೇತ್ಯ ಭುವಿ ಕಾಯೇನ ನನಾಮ ವಿದ್ಯತಾಂಜಲಿ. ಅನುವಾದ: ನಾರದ ಮಹರ್ಷಿಗಳು ಮುಂದುವರಿಸಿದರು. ರಾಜನೇ, ಭಕ್ತ ಶ್ರೇಷ್ಠನಾಗಿದ್ದ ಪ್ರಹ್ಲಾದನು ಇನ್ನು ಎಳೆಯ ಬಾಲಕನಾದರೂ ಬ್ರಹ್ಮದೇವನ ಮಾತನ್ನು ಒಪ್ಪಿದನು. ನಿಧಾನವಾಗಿ ಭಗವಾನ್ ನರಸಿಂಹದೇವನ ಬಳಿಗೆ ಬಂದು ಕೈಮುಗಿದುಕೊಂಡು ಉದ್ದಕ್ಕೆ ಮಲಗಿ ನಮಸ್ಕಾರ ಮಾಡಿದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಸೊ ಈ ರೀತಿಯಾಗಿ ನಾರದ ಮಹರ್ಷಿಗಳು ತಮ್ಮ ಒಂದು ಆ ಪ್ರಸಂಗವನ್ನು ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಸೊ ರಾಜನೇ, ಭಕ್ತ ಶ್ರೇಷ್ಠನಾದ ಪ್ರಹ್ಲಾದನು ಅವನಿಗೆ ಬ್ರಹ್ಮದೇವನ ಮಾತುಗಳನ್ನು ಒಪ್ಕೊಳ್ತಾನೆ. ಆಮೇಲೆ ಮುಂದೆ ಹೋಗ್ತಾನೆ, ನಿಧಾನವಾಗಿ ನರಸಿಂಹದೇವರ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಉದ್ದಂಡ ನಮಸ್ಕಾರವನ್ನು ಮಾಡ್ತಾನೆ. ಸೊ ನೆಕ್ಸ್ಟ್ ಮಲ್ಲೇಶಪ್ಪ ಅವರು ಓದ್ತೀರಾ 5ನೇ ಶ್ಲೋಕ ಪ್ರಭುಜಿ? ಮಲ್ಲೇಶಪ್ಪ ಪ್ರಭುಜಿ ಇಲ್ವಾ? ರತ್ನಮ್ಮ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ? ಓದಿ ಮಾತಾಜಿ. ಯಾರು ಹೇಳಿ? ಅಶ್ವಿನಿ ಪ್ರಭುಜಿ. ರತ್ನಮ್ಮ ಮಾತಾಜಿ ಯಾರು ಇಲ್ವಾ? ಎಲ್ಲ ಸುಮ್ಮನೆ ಇದ್ದಾರೆ. ರತ್ನಮ್ಮ ಮಾತಾಜಿ, ವೆಂಕಟೇಶ್ ಪ್ರಭು, ವಿಶಾಖ್ ಮಾತಾಜಿ, ಗೀತಾ ಮಾತಾಜಿ ಯಾರು ಓದ್ತಾ ಇಲ್ಲ? ನಾನು ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಏನ್ ಹೆಸರು? ಉಷಾ ಅಂತ ಹೇಳ್ಬಿಟ್ಟು. ಉಷಾ ಮಾತಾಜಿ ಓದಿ ಮತ್ತೆ 5ನೇ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಚೀರ್ಷ್ಣ್ಯ ದಧಾತ್ ಕರಾಂಬುಜಂ ಕಲಾಹಿ ವಿತ್ರಸ್ತದೀಯಂ ಕೃತಾ ಭಯಂ. ಓದಿ ಮಾತಾಜಿ. ಇಲ್ಲ ಬೇಡ, ಅನುವಾದ ಪ್ರಾವಾರ್ಥ ಓದಿ. ಓಕೆ. ತನ್ನ ಚರಣಕಮಲಗಳ ಮೇಲೆ ಬಿದ್ದು ನಮಸ್ಕರಿಸಿದ ಪುಟ್ಟ ಬಾಲಕ ಪ್ರಹ್ಲಾದನನ್ನು ನೋಡಿದ ಭಗವಾನ್ ನರಸಿಂಹದೇವನು ತನ್ನ ಭಕ್ತರ ಮೇಲಣ ಪ್ರೀತಿಯಿಂದ ಅತ್ಯಾನಂದಿತನಾದನು. ಪ್ರಹ್ಲಾದನನ್ನು ಹಿಡಿದೆತ್ತಿ ಭಗವಂತನು ತಾವರೆಯ ಹೂವಿನಂತಹ ತನ್ನ ದಿವ್ಯ ಹಸ್ತವನ್ನು ಅವನ ತಲೆಯ ಮೇಲೆ ಇರಿಸಿದನು. ಏಕೆಂದರೆ ತನ್ನ ಎಲ್ಲಾ ಭಕ್ತರಿಗೂ ಭೀತಿಯನ್ನು ಹೋಗಲಾಡಿಸಲೆಂದೇ ಆ ದಿವ್ಯ ಹಸ್ತವು ಸದಾ ಸಿದ್ಧವಾಗಿರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಓಕೆ. ಭೌತ ಜಗತ್ತಿನ ಅವಶ್ಯಕತೆಗಳು 4: ಆಹಾರ, ನಿದ್ರಾ, ಭಯ ಮತ್ತು ಮೈಥುನ. ಈ ಭೌತ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿ, ತಲ್ಲಣದ ಪರಿಸ್ಥಿತಿಯಲ್ಲಿ ಇರುತ್ತಾನೆ. ಸದಾ ಸಮುದ್ವಿಗ್ನದಿ ಯಾಮ್. ಪ್ರತಿಯೊಬ್ಬನನ್ನು ನಿರ್ಭೀತನನ್ನಾಗಿ ಮಾಡಲು ಇರುವ ಏಕೈಕ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆ. ನೃಸಿಂಹದೇವನು ಅವತರಿಸಿದಾಗ ಸಮಸ್ತ ಭಕ್ತರು ನಿರ್ಭೀತರಾದರು. ಭಕ್ತನು ಭೀತಿ ರಹಿತನಾಗಬೇಕಾದರೆ ಭಗವಾನ್ ನೃಸಿಂಹದೇವನ ಪವಿತ್ರ ನಾಮವನ್ನು ಜಪಿಸಬೇಕು. ಯಥೋ ಯಥೋ ಯಾಮಿ ತಥೋ ನೃಸಿಂಹ
ನಾವು ಎಲ್ಲೆಲ್ಲಿ ಹೋದರೂ ಅಲ್ಲಿ ಸದಾ ಭಗವಾನ್ ನೃಸಿಂಹದೇವರನ್ನು ಕುರಿತೇ ಚಿಂತನೆ ಮಾಡಬೇಕು. ಆಗ ಭಗವದ್ಭಕ್ತನಿಗೆ ಯಾವ ಭೀತಿಯೂ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಾರಾದ್ರೂ ಈ ಶ್ಲೋಕ ಹೇಳ್ತೀರಾ? ಯಥೋ ಯಥಯಾಮಿ ತಥೋ ನರಸಿಂಹ. ಫುಲ್ ಶ್ಲೋಕ ಬೆಳಿಗ್ಗೆ ಮಂಗಳಾರತಿ ಸಮಯದಲ್ಲಿ ಹೇಳ್ತೀವಿ, ಮತ್ತೆ ಸಾಯಂಕಾಲ ಈವ್ನಿಂಗ್. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನಿ ಹಿರಣ್ಯಕಾಶೀಪೋರ್ವಕ್ಷ ಶಿಲಾಟಂಕಾನಕಾಲಾಯಿ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತಥೋ ತಥೋ ನರಸಿಂಹ ನರಸಿಂಹ ಪಾಹೇ ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದೀಂ ಶರಣಾಂ ಪ್ರಪದೇ ತವ ಕರ ಕಮಲವರೇನಕ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪು ತನು ಭೃಂಗ ಕೇಶವಧೃತ ಹರಹರಿರೂಪ ಜಗದೀಶ ಜೈ ಜಗದೀಶ ಜಗದೀಶ ಹರೇ, ಜಯ ಜೈ ಜಗದೀಶ ಜಗದೀಶ ಹರೇ. ಜಯ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ जय जगदीश हरे जय जगदीश हरे जयो नरसिंहदेव जयो देव नरसिंहदेव नरसिंहदेव, नरसिंहदेव जयो जयो नरसिंहदेव जयो नरसिंहदेव, भक्ता जय प्रहलाद जयो भक्ता, भक्ता जय प्रहलाद प्रहलाद, महाराज भक्ता जयो प्रहलाद, जय भक्ता महाराज प्रहलाद, जयो जय प्रभुपाद प्रभुपाद, जय प्रभुपाद, श्रील हरे प्रभुपाद. कृष्ण प्रभु ಹರೇ धन्यवाद ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ. ಶ್ಲೋಕ ಯಾರು ಓದ್ತೀರಾ? ಗೀತಾ ಮಾತಾಜಿ, ಕಾಂತಮಣಿ ಮಾತಾಜಿ, ಯಾರು ಓದ್ತೀರಾ ಶ್ಲೋಕ? ಓದ್ತೀನಿ ಗುರುಜಿ. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಗುರುಜಿ. ಸ ತತ್ಕರ ಸ್ಪರ್ಶ ದುತಾಕಿಲಾ ಶುಭಃ ಸಪದ್ಯ ವಿವಕ್ತ ಪರಾತ್ಮ ದರ್ಶನಃ ತತ್ಪಾದ ಪದ್ಮಂ ಹೃದಿ ನಿವೃತೋ ದದೌ ಅಶ್ಯತ್ತನು ಕ್ಲಿನ್ನ ಹೃದಶ್ರುಲೋಚನಃ. ಅನುವಾದ. ಭಗವಾನ್ ನೃಸಿಂಹದೇವನು ಪ್ರಹ್ಲಾದ ಮಹಾರಾಜನ ತಲೆಯ ಮೇಲೆ ಕೈಯಿಡಲು ಆ ಕರಸ್ಪರ್ಶದಿಂದ ಅವನು ಸಕಲ ಭೌತ ಕಲ್ಮಶಗಳನ್ನು ಕಾಮನೆಗಳನ್ನು ಕಳೆದುಕೊಂಡನು. ಆದ್ದರಿಂದ ಅವನು ಸಮಗ್ರವಾಗಿ ತನ್ನನ್ನು ಶುಚಿಗೊಳಿಸಿಕೊಂಡಂತಾಯಿತು. ಒಡನೆಯೇ ಅವನು ಅಲೌಕಿಕವಾದ ನೆಲೆಗೆ ಏರಿದನು. ದಿವ್ಯಾನಂದದ ಕುರುಹುಗಳು ಅವನ ದೇಹದಲ್ಲಿ ಕಾಣಿಸಿಕೊಂಡವು. ಅವನ ಹೃದಯದಲ್ಲಿ ಪ್ರೇಮವು ತುಂಬಿತು, ಕಣ್ಣುಗಳಲ್ಲಿ ನೀರು ತುಂಬಿತು. ಹಾಗೆ ತನ್ನ ಹೃದಯ ಮಧ್ಯದಲ್ಲಿ ಪರಮಪ್ರಭುವಿನ ದಿವ್ಯ ಚರಣ ಕಮಲಗಳನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳಲು ಅವನು ಸಮರ್ಥನಾದನು. ಭಾವಾರ್ಥ. ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ 14.26 ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸಿದ್ಧತೆ ಬ್ರಹ್ಮ ಭೂಯಾಯ ಕಲ್ಪತೆ. ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದವನು ಯಾವುದೇ ಸಂದರ್ಭದಲ್ಲಿಯೂ ಪತನ ಹೊಂದದವನು ಒಡನೆಯೇ ಭೌತ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿ ಮೇಲೇರಿ ಬ್ರಹ್ಮನ್ ಮಟ್ಟಕ್ಕೆ ಬರುತ್ತಾನೆ. ಭಗವದ್ಗೀತೆಯಲ್ಲೇ ಬೇರೊಂದು ಕಡೆ 9.32 ಭಗವಂತನು ಹೇಳಿರುವುದು ಹೀಗಿದೆ. ಮಾಂ ಹಿ ಪಾಠ ವಿಪಶ್ರಿತ್ಯ ಏಪಿ ಸ್ಯೋ ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ ತೇ ಅಪಿ ಯಾಂತಿ ಪರಾಂ ಗತಿಂ. ಪೃತಪುತ್ರನೇ, ನನ್ನಲ್ಲಿ ಆಶ್ರಯ ಪಡೆಯುವವರು ಅವರು ಕೆಳ ಜನ್ಮಗಳಲ್ಲಿ ಬಂದವರಿರಬಹುದು. ಸ್ತ್ರೀಯರು, ವೈಶ್ಯರು, ಶೂದ್ರರು ಯಾರೇ ಇರಬಹುದು, ಪರಮ ಗಂತವ್ಯವನ್ನು ತಲುಪಲು ಸಾಧ್ಯ. ಭಗವದ್ಗೀತೆಯ ಈ ಶ್ಲೋಕಗಳ ಆಧಾರದಿಂದ ಪಡುವ ವಿಚಾರವೆಂದರೆ, ಪ್ರಹ್ಲಾದ ಮಹಾರಾಜನು ಅಸುರ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವನ ದೇಹದಲ್ಲಿ ಅಸುರ ರಕ್ತವೇ ಹರಿಯುತ್ತಿದ್ದರೂ ಭಕ್ತಗ್ರಣಿಯಾಗಿ ಅವನು ಸಾಧಿಸಿದ ಉನ್ನತ ನೆಲೆಯಿಂದಾಗಿ
ಅವನ ಸಮಸ್ತ ಭೌತ ಕಲ್ಮಶಗಳೆಲ್ಲವೂ ತೊಳೆದು ಹೋಗಿದ್ದವು. ಅಂದರೆ ಆಧ್ಯಾತ್ಮಿಕ ಪಥದಲ್ಲಿನ ಅಂತಹ ಅಡ್ಡಿಗಳು ಅವನ ಪ್ರಗತಿಯನ್ನು ತಡೆಯದಾದುವು. ಏಕೆಂದರೆ ಅವನು ನೇರವಾಗಿ ದೇವೋತ್ತಮ ಪರಮಪುರುಷನ ಸಂಪರ್ಕದಲ್ಲಿದ್ದನು. ನಾಸ್ತಿಕ್ಯದಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮಲಿನಗೊಂಡಿರುವವರು ದಿವ್ಯತೆಯ ವೇದಿಕೆಯನ್ನು ಏರಲಾರರು. ಆದರೆ ಭೌತಿಕ ಕಲ್ಮಶಗಳಿಂದ ಬಿಡುಗಡೆ ಹೊಂದಿದ ಒಡೆಯನೆಯೇ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಲು ಅರ್ಹನಾಗುವರು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಧನ್ಯವಾದ. ಶ್ಲೋಕ 7 ಯಾರು ಓದ್ತೀರಾ? ಕೊನೆಯ ಶ್ಲೋಕ ಇವತ್ತಿಂದು. ಕೃಷ್ಣಮೂರ್ತಿ ಪ್ರಭುಜಿ ಓದಿ ಪ್ರಭುಜಿ. ಕೃಷ್ಣಮೂರ್ತಿ ಪ್ರಭುಜಿಯನ್ನು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓದ್ತೀರಾ ಪ್ರಭುಜಿ? ಓದ್ತಾನೆ ಪ್ರಭು. ಓದಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 7. ಔಷಧೀಧರಿ ಮೇಕಾಗ್ರ ಮನಸ ಸುಸಮಾಹಿತಃ ಪ್ರೇಮಗದ್ಗದಯಾಮಾಚ ತನ್ನೇಸ್ತ ಹೃದಯೇಕ್ಷಣಃ. ಅನುವಾದ: ಪ್ರಹ್ಲಾದ ಮಹಾರಾಜನು ತನ್ನ ಮನಸ್ಸನ್ನು, ನೋಟವನ್ನು ಭಗವಾನ್ ಶ್ರೀ ನರಸಿಂಹದೇವನ ಮೇಲೆ ಪೂರ್ಣ ಗಮನದಿಂದಲೂ ಸಮಾಧಿ ಸ್ಥಿತಿಯಿಂದಲೂ ಏಕಾಗ್ರಗೊಳಿಸಿದನು. ನಿಶ್ಚಲವಾದ ಮನಸ್ಸಿನಿಂದ ಕೂಡಿ ಗದ್ಗದಿತವಾದ ಧ್ವನಿಯಲ್ಲಿ ಪ್ರಾರ್ಥನೆ ಸಲ್ಲಿಸತೊಡಗಿದನು. ಭಾವಾರ್ಥ: ಸುಸಮಾಹಿತ ಎಂಬ ಪದಕ್ಕೆ ತುಂಬಾ ಗಮನ ಕೊಟ್ಟು ಅಥವಾ ಪೂರ್ತಿಯಾಗಿ ನೆಲೆಗೊಳಿಸಿದೆ ಎಂದು ಅರ್ಥ. ಹೀಗೆ ಮನಸ್ಸನ್ನು ನೆಲೆಗೊಳಿಸುವುದು ಯೋಗ ಸಿದ್ಧಿಯ ಫಲವಾಗಿರುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ 12.13.1 ಧ್ಯಾನಾವಸ್ಥೆ ತಗ್ಧತೇನ ಮನಸಾ ಪಶ್ಯಂತಿ ಯೋಗಿನಃ ಎಂಬ ಬಗೆಯ ಭೌತಿಕ ಸೆಳೆತಗಳಿಂದ ಬಿಡುಗಡೆ ಹೊಂದಿದಾಗ ವ್ಯಕ್ತಿಯು ಯೌಗಿಕ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಅವನ ಮನಸ್ಸು ಭಗವಂತನ ಪಾದಕಮಲದಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಇದನ್ನೇ ಸಮಾಧಿ ಎಂದು ಕರೆಯಲಾಗುತ್ತದೆ. ಪ್ರಹ್ಲಾದ ಮಹಾರಾಜನು ಇಂದ್ರಿಯಗಳ ಆಚೆಗಿರುವ ಈ ಹಂತವನ್ನು ಸಾಧಿಸಿದನು. ಸೇವೆಯಲ್ಲಿ ನಿರತನಾದುದರಿಂದ ಅವನಿಗೆ ತಾನು ದಿವ್ಯ ಸ್ಥಿತಿಯಲ್ಲಿರುವಂತೆ ಅನ್ನಿಸಿತು. ಸಹಜವಾಗಿಯೇ ಅವನ ಮನಸ್ಸನ್ನು ಗಮನವು ದಿವ್ಯದಲ್ಲಿ ಪರ್ಯಾಪ್ತವಾದವು. ಈ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಅವನು ಹೀಗೆ ಸ್ತುತಿಸಲು ತೊಡಗಿದನು. ಹರೇ ಕೃಷ್ಣ ಪ್ರಭುಜಿ, ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ನಾವು ಕೇವಲ ಒಂದು ಪೀಠಿಕೆಯನ್ನು ಹಾಕಿದ್ದೇವೆ ಅಷ್ಟೇ. ಇಲ್ಲಿ ಈ ಪ್ರಹ್ಲಾದನ ಪ್ರಾರ್ಥನೆಗಳನ್ನು ಪ್ರಾರಂಭಕ್ಕೆ ಮುಂಚೆ ಏನೇನು ಇವೆಂಟ್ಗಳು ನಡೆದಿವೆ ಅದನ್ನು ಮಾತ್ರ ನೋಡಿದ್ದೀವಿ. ಸೊ ಇನ್ನು ಮುಂದೆ ನಾವು ಮುಂದಿನ ವಾರ ಪ್ರಹ್ಲಾದ ಮಹಾರಾಜರ ಶ್ಲೋಕಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. 8ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಶ್ರೀ ಪ್ರಹ್ಲಾದ ಉವಾಚ ಸುಮಾರು 50ನೇ ಶ್ಲೋಕದವರೆಗಿದೆ. ಸುಮಾರು 42 ಶ್ಲೋಕಗಳಷ್ಟು ಶ್ರೀಲ ಪ್ರಹ್ಲಾದ ಮಹಾರಾಜರು ತಮ್ಮ ಪರಬ್ರಹ್ಮನ ಒಂದು ಶ್ರೀಕೃಷ್ಣ ಒಂದು ನರಸಿಂಹದೇವರ ಒಂದು ಸ್ತುತಿಯನ್ನು ಮಾಡ್ತಾರೆ. ಅದನ್ನು ಹೇಗೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ. 40 ಶ್ಲೋಕಗಳು, ಯಾವುದು ಕ್ಲಾಸ್ ಮಿಸ್ ಮಾಡೋದು ಬೇಡ. ಸೊ ಎಲ್ಲರೂ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಇಂದಿನ ತರಗತಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಹರಿ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರಿ ಕೃಷ್ಣ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.